ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಎಲ್ಲರೂ ಕೂಡ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ನಿಮ್ಮ ಬ್ಯೂಟಿಯನ್ನ ಹೇಗೆ ಹೆಚ್ಚಿಸ್ಕೊಳ್ಬೇಕು ಈ ಒಂದು ಕ್ರಿಸ್ಮಸ್ ಅಲ್ಲಿ ಅನ್ನುವಂತಹದ್ದು ಇವತ್ತು ಟಾಪಿಕ್. ಈ ಬಗ್ಗೆ ಮಾತನಾಡಲಿಕ್ಕೆ ಹೋದ್ರೆ ಇವತ್ತು ನೈಲ್ ಆರ್ಟ್ ಸ್ಪೆಷಲಿಸ್ಟ್ ಆದಂತಹ ಡಿಂಪಲ್ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಉಗ್ರನ್ನ ತುಂಬಾ ಚಂದವಾಗಿ ಕ್ರಿಸ್ಮಸ್ ಸೆಲೆಬ್ರೇಷನ್ ತರ ಮಾಡಬಹುದು, ಮನೆಯಷ್ಟೇ ಅಲ್ಲ, ಬರೀ ಕೇಕ್ ಮಾಡೋದಷ್ಟೇ ಅಲ್ಲ, ನಿಮ್ಮ ನೈಲ್ಸ್ಗಳನ್ನ ಒಂದು ಕ್ರಿಸ್ಮಸ್ಗೆ ಯಾವ ರೀತಿ ರೆಡಿ ಮಾಡಬಹುದು ಅನ್ನುವಂಥದ್ದನ್ನ ಡಿಂಪಲ್ ಅವರು ನಮಗೆ ಹೇಳ್ಕೊಡ್ತಾರೆ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಿಂಪಲ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಂಪಲ್ ಅವರು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ನೈಲ್ ಆರ್ಟಿನ ಥಿಂಗ್ಸ್ ಅನ್ನು ತಗೊಂಡು ಬಂದಿದ್ದಾರೆ. ಏನೆಲ್ಲ ಮಾಡ್ತಾರೆ ಅಂತ ನೋಡೋಣ. ಡಿಂಪಲ್ ಅವರೇ, ಸ್ಟಾರ್ಟಿಂಗ್ ನನ್ನ ಕೈಗೆ ಹಾಕ್ತೀರಾ, ಏನ್ ಹಚ್ತೀರಾ? ಇದು ಬೇಸ್ ಕೋಟ್, ಬಯೋಜೆಲ್ ಬೇಸ್ ಕೋಟ್ ಅಂತ ಹೇಳಿ ಎಲ್ಕೊರಾಜನ್ ಕಂಪನಿದು, ರಷ್ಯನ್ ಬ್ರ್ಯಾಂಡ್. ಸೊ ಇದ್ರಲ್ಲಿ ಏನಾಗ್ತದೆ ಅಂದ್ರೆ, ನಾವು ಕೆಲವು ನೇಲ್ ಪಾಲಿಶ್ ಹಾಕಿದಾಗ ಕೆಲವೊಮ್ಮೆ ನೇಲ್ ಮೇಲೆ ಸ್ಟೇನ್ ಆಗ್ತದಲ್ಲ, ಆ ಕಲರ್ಸ್ ಉಳ್ದು ಹೋಗ್ತದೆ. ನಾವು ತೆಗೆದ್ರು ಕೂಡ ಆ ಸ್ಟೇನ್ಸ್ ಬರ್ದೇ ಇರೋ ಹಾಗೆ ಮ್ಯಾಕ್ಸಿಮಮ್ 90% ಪ್ರೊಟೆಕ್ಟ್ ಮಾಡ್ತದೆ ಇದು. ಸೊ ಫಸ್ಟ್ ಏನ್ ಮಾಡ್ತೇವೆ ಅಂದ್ರೆ, ಈ ಬೇಸ್ ಕೋಟ್ ಹಾಕಿ ಅದು ಡ್ರೈ ಆಗೋವರೆಗೆ ಕಾಯ್ಬೇಕು ಸ್ವಲ್ಪ. ಆ ಡ್ರೈ ಆದ ನಂತರ ಮತ್ತೆ ನಮ್ಮ ನೇಲ್ ಪಾಲಿಶ್ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ. ಡ್ರೈ ಆಗ್ಲಿಕ್ಕೆ ಎಷ್ಟು ಮಿನಿಟ್ಸ್ ತಗೊಳ್ತೀವಿ? ಒಂದು 2-3 ಮಿನಿಟ್ಸ್ ತಗೊಳ್ತದೆ. ಓಕೆ. ಈಗ ಆಲ್ರೆಡಿ ನನಗೆ ಈ ತರ ಬೇಸ್ ಕೋಟ್ ಹಾಕಿದೀರಾ, ಅದ್ರ ಮೇಲೆ ನೀವು ನೈಲ್ ಆರ್ಟ್ ಮಾಡ್ತಾ ಇದ್ದೀರಾ? ಓಕೆ. ಡಿಂಪಲ್ ಅವರು ಆಲ್ರೆಡಿ ಬೇಸ್ ಕೋಟ್ ಹಾಕಿದ್ದಾರೆ. ಇದು ಆಲ್ರೆಡಿ ಹಾಕಾಗಿದೆ, ಡ್ರೈ ಆಗಿದೆ. ಇದು 2-3 ಮಿನಿಟ್ಸ್ ಆಗಿದೆ. ನೇಲ್ ಮ್ಯಾಟ್ ಮೇಲೆ. ಓಕೆ. ಇದು ಡ್ಯಾನ್ಸ್ ಲೆಜೆಂಡ್ ನೇಲ್ ಪಾಲಿಶ್. ಇವಾಗ ನಾನು ಮಾಡ್ಲಿಕ್ಕೆ ಹೋಗ್ತಾ ಇರೋದು ಕ್ರಿಸ್ಮಸ್ ಕ್ಯಾಂಡಿ ನೇಲ್ಸ್ ಅಂತ ಹೇಳಿ. ನನ್ನ ಕೈಯಲ್ಲಿದೆ, ನೋಡ್ಬೋದು. ಇದನ್ನೇ ಮಾಡೋದ್ರಲ್ಲಿದೆ ನಿಮ್ಮ ಕೈ ಮೇಲೆ ಫಸ್ಟ್ ಡಿಸೈನ್. ಸೊ ಅದಕ್ಕೆ ಫಸ್ಟ್ ರೆಡ್ ಬೇಸ್ ಹಾಕೊಳ್ಳೋಣ. ತುಂಬ ಪೇಷನ್ಸ್ ಬೇಕನ್ಸುತ್ತೆ ಅಲ್ಲ? ಇಂಟ್ರೆಸ್ಟ್ ಇದ್ರೆ ಪೇಷನ್ಸ್ ಕೂಡ ಬರ್ತದೆ. ಈ ನೇಲ್ ಪಾಲಿಶ್ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಡ್ರೈ ಆಗಲಿಕ್ಕೆ, ಆದಷ್ಟು ಬೇಗ ಡ್ರೈ ಆಗ್ತದೆ. ಸೊ ಎಲ್ಲಿ ಕಲ್ತ್ರಿ ಇದು? ಏನಾದರೂ ಕ್ಲಾಸಿಗೆ ಹೋಗಿದ್ದೀರಾ? ಇಲ್ಲ, ಕ್ಲಾಸಸ್ ಏನಿಲ್ಲ. ಆ್ಯಕ್ಚುಲಿ ಫ್ಯೂ ಇಯರ್ಸ್ ಬ್ಯಾಕ್ ನನ್ನೊಮ್ಮೆ ಅಂದರೆ ಅವಾಗಿನ್ನೂ ನೇಲ್ ಆರ್ಟ್ ಬಂದಿರಲಿಲ್ಲ ಇಂಡಿಯಾಕ್ಕೆ. ನನ್ನ ಮಮ್ಮಿ ಬ್ಯೂಟಿಷಿಯನ್. ಸೊ ಅವರು 2 ಕಲರ್ ನೇಲ್ ಪಾಲಿಶ್ ಹಾಕ್ತಿದ್ದದ್ದು ನೋಡ್ತಾ ಇದ್ದೆ. ಅವಾಗ ನನಗಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿ ನಾನು ನನ್ನಷ್ಟಕ್ಕೆ ನೇಲ್ ಆರ್ಟ್ಸ್ ಮಾಡ್ತಾ ಇದ್ದೆ. ಅವಾಗಿನ್ನೂ ನನಗೆ ಗೊತ್ತಿರಲಿಲ್ಲ ಒಂದು ನೇಲ್ ಆರ್ಟ್ ಅನ್ನೋ ವರ್ಲ್ಡ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಅದರ ನಂತರ ಎಲ್ರಿಗೂ ನಾನು ಮಾಡೋದು ಇಷ್ಟ ಆಗ್ತಾ ಇತ್ತು. ಸೊ ನಾನು ನಂದೊಂದು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ನೇಲ್ ಆರ್ಟ್ ಅಂತ ಒಂದು ಉಂಟು ಇಂಡಿಯಾದಲ್ಲಿ. ಅವಾಗಷ್ಟೇ ಇಂಟ್ರೊಡ್ಯೂಸ್ ಆಗ್ತಾ ಇತ್ತು ಅಷ್ಟೇ. ಆ್ಯಕ್ಚುಲಿ ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಆಗಿ ಒಂದು 2 ಇಯರ್ಸ್ ಆಗಿರ್ಬೋದು ಅಷ್ಟೇ. ಬಟ್ ಇವಾಗ ತುಂಬ ವೇಗವಾಗಿ ಬೆಳೀತಾ ಇದೆ ಈ ಫೀಲ್ಡ್. ಸ್ಟೈಲ್ ಒಂಥರ ಟ್ರೆಂಡ್. ಹೌದು, ಟ್ರೆಂಡ್. ದೆನ್ ಅಂದ್ರೆ ಒಮ್ಮೆ ಒಂದೊಂದು ನೈಲ್ಸ್ಗೆ ಒಂದೊಂದು ತರ ಡಿಸೈನ್ಸ್ ಮಾಡ್ಕೊಳ್ಳೋದು ಸಾಕಷ್ಟು ನೋಡ್ತಾ ಇದೆ. ಅದ್ರಲ್ಲಿ ತುಂಬಾ ಕ್ರಿಯೇಟಿವ್ ಇದೆ ಅನ್ಸುತ್ತೆ. ಹೌದು. ಆಕ್ಚುಲಿ ನೇಲ್ ಆರ್ಟ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ. ಇವಾಗ ನಾನು ಮಾಡ್ಲಿಕ್ಕೆ ಹೋಗ್ತಿರೋದು ಸ್ಟಾಂಪಿಂಗ್. ಸೊ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಏನ್ ಮಾಡ್ತಾನೆ ಅಂತ ಹೇಳಿ. ಅದು ಬಿಟ್ಟು ನಿಮ್ಗೆ ಮ್ಯಾಗ್ನೆಟಿಕ್ ನೇಲ್ ಪಾಲಿಶ್ ಇದೆ, ನೈಟ್ ಅಲ್ಲಿ ಗ್ಲೋ ಆಗೋದಿದೆ, ಮತ್ತೆ ಬ್ಲಾಬಿಕ್ಯೂರ್ ಅಂತ ಇದೆ, ಮತ್ತೆ ಜೆಲ್ ನೇಲ್ಸ್ ಅಂತ ಇದೆ. ಅದರಲ್ಲಿ ಜೆಲ್ ನೇಲ್ಸ್ ಎಲ್ಲ ಚಿಕ್ಕದಿದ್ರೆ ಆರ್ಟಿಫಿಷಿಯಲ್ ಫೇಕ್ ನೇಲ್ಸ್ ಬದಲು ಒಂಥರ ಪರ್ಮನೆಂಟ್ ಎಕ್ಸ್ಟೆನ್ಷನ್ಸ್ ಕೊಡೋದು. ಅದು 2-3 ಮಂತ್ಸ್ ಎಲ್ಲ ಉಳ್ಕೊಳ್ತದೆ. ನೇಲ್ಸ್ ಅನ್ನ ಎಕ್ಸ್ಟೆಂಡ್ ಮಾಡಿಬಿಟ್ಟು ಆಮೇಲೆ ಅದ್ರ ಮೇಲೆ ನೇಲ್ ಆರ್ಟ್ಸ್ ಮಾಡೋದು. ಜೆಲ್ ನೇಲ್ ಪಾಲಿಶ್ ಕೂಡ ಇದೆ. ಈ ನೇಲ್ ಪಾಲಿಶ್ ಎಲ್ಲ ನಮ್ಗೆ ಒಂದು ಕೆಲವು ದಿನದಲ್ಲಿ ಬೇಗ ಕಿತ್ತು ಹೋಗ್ತದೆ. ಅದು ನಾವು ಒಂಥರ ಅದ್ರ ಶೈನ್ ಎಲ್ಲ ಹೋಗ್ತದಲ್ಲ. ಬಟ್ ಈ ಜೆಲ್ ನೇಲ್ ಪಾಲಿಶ್ ಹೇಗಂತ ಹೇಳಿದ್ರೆ ಒಂಥರ ನಿಮ್ಗೆ ಲಾಂಗ್ ಟೈಮ್ ಪರ್ಮನೆಂಟ್ ತರ ಇರ್ತದೆ. 2-3 ಮಂತ್ಸ್ ಕೂಡ ಬರ್ತದೆ. ಆ ತರ ನೇಲ್ ಪಾಲಿಶಸ್ ಕೂಡ ಇದೆ. ಸೊ ಎಲ್ಲ ಒಂದು ಏಜ್ನವರು ಬರ್ತಾರೆ ಅನ್ಸುತ್ತೆ ಈ ತರ ನೈಲ್ ಆರ್ಟ್ ಮಾಡಿಸ್ಕೊಳ್ಳೋಕೆ. ಬಿಕಾಸ್ ಎಲ್ಲರ ಕೈಲೂ ಇವಾಗ ಒಂಥರ ಅದು ಕೂಡ ಇಂತಹ ಸೀಸನ್ಸ್ಗಳು ಬಂದ್ರೆ, ಕ್ರಿಸ್ಮಸ್ ಆಗಿರ್ಬೋದು, ದೆನ್ ಅದರ್ ಏನಾದರೂ ಸೀಸನ್ಸ್ಗಳು ಆಗಿದ್ರೆ ತುಂಬಾ ಮೋಸ್ಟ್ ಆಫ್ ದಿ ಜನ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥದ್ದು ನೈಲ್ ಆರ್ಟ್. ನೆಕ್ಸ್ಟ್ ಏನು ಮಾಡ್ತೀರಾ ಇದರಲ್ಲಿ? ಇದು ಇವಾಗ ಡ್ರೈ ಆಗಬೇಕು. ಸ್ಟ್ಯಾಂಪಿಂಗಿಗೆ ಫಸ್ಟ್ ಸ್ಟ್ಯಾಂಪಿಂಗಲ್ಲಿ ಏನಂತ ಹೇಳಿದ್ರೆ, ನಮ್ಮ ಸ್ಟ್ಯಾಂಪಿಂಗ್ ಪ್ಲೇಟ್ ಇದೆ. ಇದು ಲೀನಾ ನೇಲ್ ಆರ್ಟ್ ಸಪ್ಲೈಸ್ ಅಂತ US ಬ್ರ್ಯಾಂಡ್. ಇದು ಇದ್ರದ್ದು ಆಕ್ಚುಲಿ ಡಿಸ್ಟ್ರಿಬ್ಯೂಷನ್ ಶಿಪ್ ಇದೆ ನನ್ನ ಹತ್ರ. ಇಂಡಿಯಾದಲ್ಲಿ ನನ್ನ ಹತ್ರನೇ ಇರೋದು ಡಿಸ್ಟ್ರಿಬ್ಯೂಷನ್ ಶಿಪ್. ನಂದು ಆನ್ಲೈನ್ ವೆಬ್ಸೈಟು ಇದೆ. ಇದು ಅಂದರೆ ಈ ಪ್ಲೇಟ್ ಇದು ಕ್ವಾಲಿಟಿ ಒಳ್ಳೆದಿದೆ.
ಸೊ ಏನು ಮಾಡ್ತೇವೆ ಅಂದರೆ ಇದರಲ್ಲಿರೋ ಇಮೇಜನ್ನು ಇದಕ್ಕೆ ಸ್ಟ್ಯಾಂಪ್ ಮಾಡ್ತೇವೆ. ನಾವು ಹೇಗೆ ಪೋಸ್ಟ್ ಆಫೀಸಲ್ಲೆಲ್ಲ ಸ್ಟ್ಯಾಂಪ್ ಮಾಡ್ತೇವಲ್ಲ ಅದೇ ರೀತಿ, ಬಟ್ ಇದು ಸ್ಟ್ಯಾಂಪರ್ ಅದಕ್ಕೆ ಯೂಸ್ ಮಾಡೋದು. ಇದು ಸ್ಟ್ಯಾಂಪಿಂಗ್ ಪ್ಲೇಟ್, ಇದು ಸ್ಟ್ಯಾಂಪರ್, ಇದಕ್ಕೊಂದು ಸ್ಕ್ರೇಪರ್ ಅಂತ ಬರ್ತದೆ. ಇದು ಸ್ಕ್ರೇಪರ್. ನೇಲ್ ಪಾಲಿಶನ್ನು ಇದ್ರ ಮೇಲೆ ಹಾಕಿ ಸ್ಕ್ರೇಪ್ ಮಾಡಿ ಸ್ಟ್ಯಾಂಪರಲ್ಲಿ ಪಿಕ್ ಮಾಡಿ ನೇಲಿಗೆ ಹಾಕೋದು ಅಷ್ಟೇ. ಸೊ ಇದು ಕೂಡ ನೀವು ನಿಮ್ಮ ಸೆಲ್ಫ್ ಇಂಟ್ರೆಸ್ಟ್ ಅಲ್ಲಿ, ಸೊ ಸೆಲ್ಫ್ ಥಿಂಕಿಂಗ್ ಅಲ್ಲಿ ಮಾಡಿರುವಂಥದ್ದು? ಅಂದ್ರೆ ಆಕ್ಚುಲಿ ಇವಾಗ ನೋಡ್ಲಿಕ್ಕೆ ಹೋದ್ರೆ ಯೂಟ್ಯೂಬಲ್ಲೆಲ್ಲ ತುಂಬಾ ವಿಡಿಯೋಸ್ ಎಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ಸೊ ನಾನು ಇನಿಷಿಯಲಿ ಸ್ಟಾರ್ಟ್ ಮಾಡಿದಾಗ ನನ್ನಷ್ಟಕ್ಕೆ ನಾನೇ ಮಾಡ್ತಿದ್ದೆ. ಈ ಪ್ಲೇಟ್ಸ್ ಬಗ್ಗೆ ಎಲ್ಲ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ಒನ್ಸ್ ನನಗೆ ಇಂಥದ್ದು ಉಂಟು ಅಂತ ಗೊತ್ತಾದ ನಂತರ ನಾನು ಪರ್ಚೇಸ್ ಮಾಡಿ ನಾನೇ ಟ್ರಯಲ್ಸ್ ಮಾಡಿ ಮಾಡ್ತಾ ಇದ್ದೆ. ಹಾಗೆ ದೆನ್ ತುಂಬಾ ವೆರೈಟೀಸ್ ಇದೆ. ಮತ್ತು ಇನ್ನೊಂದು ಹೇಳೋದಾದ್ರೆ ನೈಲ್ ಆರ್ಟ್ ಅಲ್ಲಿ ಏನೋ ನೀರಲ್ಲಿ ವಾಟರಲ್ಲಿ ವಾಟರ್ ಮಾರ್ಬಲ್ ಅಂತ ನೀವು KSRTC ಬಸ್ಸಲ್ಲೆಲ್ಲ ಹೋದ್ರೆ ಅದೇ ತೋರಿಸ್ತಿರ್ತಾರೆ. ಅದ್ರಲ್ಲಿ ಹೇಗಂತ ಹೇಳಿದ್ರೆ ಅದು ಒಂದ್ ಸ್ವಲ್ಪ ಮೆಸ್ಸಿ, ತುಂಬಾ ಕ್ಲೀನಿಂಗ್ ಪಾರ್ಟ್ ಇದೆ. ಮತ್ತೆ ಇನ್ನೊಂದಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ನೇಲ್ ಪಾಲಿಶಸ್ ಮಾತ್ರ ವರ್ಕ್ ಆಗ್ತದೆ. ನೀರಿದು ಟೆಂಪ್ರೇಚರ್, ಎನ್ವೈರನ್ಮೆಂಟ್ ಟೆಂಪ್ರೇಚರ್, ನೇಲ್ ಪಾಲಿಶ್ ಎಲ್ಲ ಮ್ಯಾಟರ್ ಆಗ್ತದೆ. ಸೊ ನಾನು ಸ್ವಲ್ಪ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗೋದು, ಅಂದ್ರೆ ಅದು ಕ್ಲಿಕ್ ಆದ್ರೆ ಆಯ್ತು, ಇಲ್ಲದ್ರೆ ಇಲ್ಲ. ಬಟ್ ಈಗ ಅದಕ್ಕೋಸ್ಕರನು ಸ್ಟ್ಯಾಂಪಿಂಗ್ ಪ್ಲೇಟ್ಸ್ ಇದೆ, ಅದೇ ಟೈಪ್ ಡಿಸೈನ್ಸ್ ಬರೋ ಅಂಥದ್ದು. ಸೊ ಹಾಗೆ, ಬಟ್ ಅದು ಎಲ್ರಿಗೂ ಸ್ವಲ್ಪ ಎಲ್ಲ ಕಡೆ ನೋಡಿ ನೋಡಿ ಅಭ್ಯಾಸ ಇರೋದ್ರಿಂದ ನಾನು ಎಲ್ಲಿ ಹೋದ್ರು ಅದನ್ನೇ ಕೇಳ್ತಾರೆ ಹೆಚ್ಚಾಗಿ. ಸೊ ಇಂಥದ್ದೆಲ್ಲ ಇಂಟ್ರೊಡ್ಯೂಸ್ ಮೋಸ್ಟ್ಲಿ ರ್ಯಾರ್ ಅನ್ಸುತ್ತೆ, ಮೇ ಬಿ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ. ಹೌದು, ಇಲ್ಲಿ ತುಂಬಾ ಕಡಿಮೆ. ಅದೇ ನನ್ಗೆ ಎಲ್ರಿಗೂ ಇದನ್ನ ಪರಿಚಯ ಮಾಡ್ಬೇಕು ಅಂತ ತುಂಬಾ ಇದೆ. ಅದಕ್ಕೆ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದೆ ಇಲ್ಲಿ ಉಡುಪಿ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ಲಾಸ್ ಇದೆಲ್ಲ, ಅಲ್ಲಿ ಕಂಡಕ್ಟ್ ಮಾಡಿದ್ದೆ ನಾನು ಒಂದು ವರ್ಕ್ಶಾಪ್. ಅದ್ರ ನಂತರ ಇನ್ನೂ ಮಾಡ್ಬೇಕಂತ ಇತ್ತು, ಬಟ್ ಮತ್ತೆ ಟೈಮ್ ಎಲ್ಲ ಆಗ್ಲಿಲ್ಲ. ಸೊ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಕೊಡ್ತಾರಾ? ಹಾ, ಸಪೋರ್ಟಿವ್ ಇದ್ದಾರೆ ಪೇರೆಂಟ್ಸ್. ನನ್ನ ಫ್ರೆಂಡ್ಸ್ ಮೇಲಿ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟು ಬೇರೆ ಏನ್ ಮಾಡ್ತೀರಾ? ನಂದು ಆಕ್ಚುಲಿ ಇದು ಮೇನ್ ಜಾಬ್ ಅಲ್ಲ, ನಾನು ಲೆಕ್ಚರರ್, ಇಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್. ಸೊ ಅದ್ರ ಜೊತೆಗೆ ಇದು ಹಾಬಿ ಆಗಿ ಮಾಡ್ತಾ ಇದ್ದೇನೆ. ಬೇರೆ ಏನಾದ್ರೂ ಹಾಬೀಸ್ ಇದೆಯಾ? ಓನ್ಲಿ ನೈಲ್ ಆರ್ಟ್ಸ್? ಸದ್ಯಕ್ಕೆ ನೈಲ್ ಆರ್ಟ್ ಮಾತ್ರ. ಓಕೆ, ಅಂದ್ರೆ ಬ್ಯೂಟೀಸ್ ಅಲ್ಲಿ ಮೋಸ್ಟ್ಲಿ ಈಗ ಇದಿರುತ್ತೆ, ಮೆಹಂದಿ. ಮೆಹಂದಿ ಹಾಕ್ತೇನೆ, ಅಂತದೆಲ್ಲ ತುಂಬಾ ಇರುತ್ತೆ. ಮೆಹಂದಿ ಹಾಕ್ತೇನೆ. ನನಗೆ ಆಕ್ಚುಲಿ ಚಿಕ್ಕದ್ರಿಂದ ಮೆಹಂದಿಯಲ್ಲಿ ತುಂಬಾ ಇಂಟ್ರೆಸ್ಟ್. ಬಟ್ ನಾನು ಹೀಗೆ ಫ್ರೆಂಡ್ಸ್ ಮ್ಯಾರೇಜ್ ಅಲ್ಲೆಲ್ಲ ಹಾಕಿದ್ದೆ, ಬಟ್ ಅದಕ್ಕೋಸ್ಕರ ಅಂತ ನಾನು ಹೋಗಲ್ಲ. ಮಮ್ಮಿಗೆ ಏನಾದ್ರು ಹೆಲ್ಪ್ ಬೇಕು ಅಂತಂದ್ರೆ ನಾನು ಹೋಗ್ತೇನೆ, ಇಲ್ಲ ಅಂತ ಹೇಳಿದ್ರೆ ಬರೀ ನೇಲ್ ಆರ್ಟ್ ಮಾತ್ರ ನೋಡ್ತಾರೆ. ಹಾಗೆ ಇದು ಮಾಡುವಾಗ್ಲೇ ಆಗ್ತದೆ, ಬ್ಲಾಗ್, ಯೂಟ್ಯೂಬ್ ಅದೆಲ್ಲ ಮಾಡೋದಿಗೆ. ಅಂದ್ರೆ ವೆರೈಟೀಸ್ ಆಫ್ ಡಿಸೈನ್ಸ್ ಬರ್ತಾ ಇರ್ತದೆ, ತುಂಬಾ ರಿಸರ್ಚ್ ಮಾಡಬೇಕು ಅನ್ಸುತ್ತೆ ಮೋಸ್ಟ್ಲಿ. ನಾನು ಯೂಶಲಿ ಹೆಚ್ಚಿಗೆ ಅಂದ್ರೆ ನಂದು ಓನ್ ಡಿಸೈನ್ಸ್ ಮಾಡ್ಲಿಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡ್ತೇನೆ. ಡ್ರೈ ಆಯ್ತು. ಎಸ್, ಇದು ಬೇಕು ಅಂತ ಹೇಳಿದ್ರೆ ಇನ್ನೊಂದು ಕೋಟ್ ಹಾಕೋಬಹುದು, ಇಲ್ಲ ಅಂತಂದ್ರೆ ಇದ್ರ ಮೇಲೇನು ಸ್ಟ್ಯಾಂಪಿಂಗ್ ಮಾಡ್ಬೋದು. ನಾವೀಗ ಇದ್ರ ಮೇಲೇನೆ ಮಾಡೋಣ. ಇದು ಸ್ಟ್ಯಾಂಪಿಂಗ್ ನೇಲ್ ಪಾಲಿಶ್ ಅಂತ ಹೇಳ್ಕೊಂಡು, ನಾವು ಸ್ಟ್ಯಾಂಪಿಂಗಿಗೆ ಬೇರೆ ಯಾವ್ದ್ಯಾವ್ದು ನೇಲ್ ಪಾಲಿಶ್ ತಗೊಂಡು ಸ್ಟ್ಯಾಂಪ್ ಮಾಡಿದ್ರೆ ಅದು ಇಮೇಜ್ ಬರೋದಿಲ್ಲ. ಸೊ ಸ್ಟ್ಯಾಂಪಿಂಗ್ ನೇಲ್ ಪಾಲಿಶೇ ಯೂಸ್ ಮಾಡಬೇಕಾಗ್ತದೆ. ಇವಾಗ ನಾನು ಕ್ಯಾಂಡಿ ನೇಲ್ಸ್ ಮಾಡ್ಬೇಕಂತಿದ್ದೇನಲ್ಲ, ಸೊ ಈ ಡಿಸೈನ್ ಚೂಸ್ ಮಾಡ್ತಾ ಇದ್ದೇನೆ. ಈ ನೇಲ್ ಪಾಲಿಶ್ ಸ್ವಲ್ಪ ಥಿಕ್ ಬರ್ತದೆ. ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇದ್ರಲ್ಲಿ ಒಂಥರ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆ ಸೊ ಇದನ್ನು ಈ ಥರ ಇಟ್ಕೊಂಡು ಸ್ಕ್ರೇಪ್ ಮಾಡೋದು, ಆಮೇಲೆ ಹೀಗೆ ತೆಗಿಬೇಕು. ಸೊ ಈಗ ನೀವು ಇಲ್ಲಿಂದ ನೋಡಿದ್ರೆ ಇದು ಆ್ಯಕ್ಚುಲಿ ಕ್ಲಿಯರ್ ಜಲ್ಲಿ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ತೋರ್ತದೆ ಏನು ಡಿಸೈನ್ ಬಂದಿದೆ ಅಂತ ಹೇಳ್ಕೊಂಡು. ಸೊ ಆ ಡಿಸೈನನ್ನು ಈ ಥರ ನೇಲ್ ಮೇಲೆ ಇಟ್ಕೊಂಡು ಹಾಕಿಬಿಡು. ಓಕೆ, ನೈಸ್. ಇವಾಗ ನೀವು ನೋಡ್ಬೋದು ಇಲ್ಲಿ ಸೈಡಲ್ಲೆಲ್ಲ ತುಂಬ ಬಂತು. ಕ್ಲೀನಿಂಗ್ ಪಾರ್ಟ್ ಕಷ್ಟ ಅಲ್ಲ. ಸೊ ಇದಕ್ಕೆ ಏನಂತ ಹೇಳಿದ್ರೆ ನಾವು ಕ್ಯೂಟಿಕಲ್ ಡಿಫೆಂಡರ್ ಅಂತ ಇನ್ನೊಂದಿದೆ, ಅದನ್ನ ನೇಲಿದ ಸರೌಂಡಿಂಗ್ ಅಲ್ಲಿ ಹಾಕೊಳ್ಬೇಕು. ನಾನು ನೆಕ್ಸ್ಟ್ ನೇಲ್ ಆರ್ಟ್ ಮಾಡುವಾಗ ಅದನ್ನ ಹಾಕಿ ಹೇಗೆ ಈಸಿ ಆಗ್ತದೆ ಅಂತ ತೋರಿಸ್ತೇನೆ, ಇವಾಗ ಹಾಕೋದಿಲ್ಲ. ಓಕೆ, ಮತ್ತೆ ಇನ್ನೊಂದೇನಂದ್ರೆ ಇದನ್ನ ನಾವು ರಿಮೂವರ್ ಹಾಕಿ ಕ್ಲೀನ್ ಮಾಡಬಾರ್ದು, ಆವಾಗ ಇದು ಹಾಳಾಗ್ತದೆ, ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನಂದ್ರೆ ಸೆಲೋ ಟೇಪ್ ಇಲ್ಲ ಸ್ಕಾಚ್ ಟೇಪ್ಸ್ ಅಂತ ಬರ್ತದಲ್ಲ, ಅದರಲ್ಲಿ ಜಸ್ಟ್ ಡ್ಯಾಪ್ ಮಾಡಿದ್ರೆ ಕ್ಲೀನ್ ಆಯ್ತು. ಪ್ಲೇಟ್ಸ್ ಅನ್ನ ರಿಮೂವರ್ ಹಾಕಿ ಕ್ಲೀನ್ ಮಾಡಬೇಕು. ಒಮ್ಮೆ ಒಂದ್ಸಲ ಡಿಸೈನ್ ತಕೊಂಡ ನಂತರ ನೀವು ಅದು ಪ್ಲೇಟ್ ಅನ್ನ ಕ್ಲೀನ್ ಮಾಡ್ಕೊಳ್ಳೇಬೇಕಾಗ್ತದೆ. ಇದು ಅಂದ್ರೆ ಎಷ್ಟು ಟೈಮ್ ಯೂಸ್ ಆಗ್ತದೆ ಅಂತ?
ಪ್ಲೇಟ್ಸ್ ಫಾರ್ ಎವರ್ ನೀವು ಚೇಂಜ್ ಮಾಡ್ತಾ ಇರಬೇಕಂತ ಡಿಸೈನ್ಸ್ ನಿಮಗೆ ಬೇಕಿದ್ದ ಹಾಗೆ ಬೇರೆ ಬೇರೆ ಪ್ಲೇಟ್ ಯೂಸ್ ಮಾಡಬೇಕು. ಈಗ ನಾನು ಇದೇ ನೇಲ್ ಆರ್ಟಿಗೆ ಈ ಡಿಸೈನ್ ಯೂಸ್ ಮಾಡ್ದಲ್ಲ, ಬೇರೆ ಮಾಡ್ಬೇಕಾದ್ರೆ ಬೇರೆ ಪ್ಲೇಟ್ ಯೂಸ್ ಮಾಡ್ತೇನೆ. ನೋಡಿ ಈಗ ನಾನು ಕರೆಕ್ಟಾಗಿ ತೆಗಿಲಿಲ್ಲ, ಸೊ ಅದು ಅರ್ಧ ಇಮೇಜ್ ಬಂದಿದೆ. ಬಟ್ ನಿಮ್ಮ ನೇಮ್ ಸ್ಮಾಲ್ ಆಗಿರೋದ್ರಿಂದ ನೋ ಪ್ರಾಬ್ಲಮ್, ಇದು ಹಾಫಲ್ಲೂ ಕವರ್ ಆಗ್ತದೆ. ಸೊ ಇದು ಫಂಕ್ಷನ್ಸ್ಗೂ ಹಾಕ್ಬೋದು, ಈವನ್ ನಾವು ಕಾಲೇಜ್ ಸ್ಕೂಲ್ಸ್ಗಳಿಗೂ ಎಲ್ಲ ಹಾಕೊಂಡು ಹೋಗ್ಬೋದು. ಹಾಗೆಯೇ ಪಾರ್ಟಿ ವೇರಿಗೆ ಅಂತಾನೆ ಸಪ್ರೇಟ್ ಆಗಿ ಏನಾದರೂ ಮಾಡ್ತೀರಾ ನೈಲ್ ಆರ್ಟ್ಸ್? ಅದು ಡಿಪೆಂಡ್ ನಿಮ್ಗೆ, ಅಂದರೆ ಏನು ಕಲರ್ ಬೇಕು, ಯಾವ ಟೈಪ್ ಡಿಸೈನ್ ಬೇಕು. ಈಗ ಪಾರ್ಟಿಗೆ ಅಂತ ಹೇಳಿದ್ರೆ ಬೇಕಿದ್ರೆ ನೈಟ್ ಪಾರ್ಟಿಗೆ ನೈಟ್ ಗ್ಲೋ ನೇಲ್ ಪಾಲಿಶಸ್ಸೇ ಬರ್ತದೆ. ಈವನ್ ಪೌಡರ್ಸ್ ಬರ್ತದೆ, ನಿಯಾನ್ ಕಲರ್ಸ್ ಅಲ್ಲಿ ಪೌಡರ್ಸ್ ಬರ್ತದೆ. ಆ ಪೌಡರ್ಸ್ ಅನ್ನ ಹಾಕೋದು ನೇಲ್ ಪಾಲಿಶ್ ಮೇಲೆ, ಇಲ್ಲದೆ ಗ್ಲೋ ಇನ್ ನೈಟ್ ಅದು ಡಾರ್ಕ್ ಪಾರ್ಟಿ ವೇರಿಗೆಲ್ಲ ತುಂಬಾ ಒಳ್ಳೆ ಆಗ್ತದೆ. ಇಲ್ಲ ಈ ಶೈನಿ ಒನ್ಸ್ ಗ್ಲಿಟರ್ಸ್ ಅಂತದೆಲ್ಲ ಹಾಕ್ಬೋದು, ಅದು ಪಾರ್ಟೀಸಿಗೆ ಒಳ್ಳೇದಾಗ್ತದೆ. ಸೊ ಕಂಫರ್ಟೇಬಲ್ ಯಾವುದು ಅಂದರೆ ತುಂಬ ಸ್ಮಾಲ್ ನೈಲ್ಸಿಗೆ ಹಾಕೋದು ಕಷ್ಟ ಅನ್ಸುತ್ತೆ ಮೋಸ್ಟ್ಲಿ. ಇಲ್ಲ, ನಾನೇನು ಮಾಡ್ತೇನೆ ಅಂದರೆ ಹೆಚ್ಚಾಗಿ ಫ್ರೀ ಹ್ಯಾಂಡ್ ನೇಲ್ ಆರ್ಟ್ ಮಾಡೋದು ಜಾಸ್ತಿ ನಾನು. ಬಟ್ ಸ್ಮಾಲ್ ನೇಲ್ಸಿಗೆ ನೀವು ಈ ಥರ ಸ್ಟ್ಯಾಂಪಿಂಗ್ ಕೂಡ ಮಾಡ್ಬೋದು. ನೋಡಿ ಇವಾಗ ನಿಮ್ಮದು ನೇಲ್ಸ್ ಲೆಂತ್ ಇಲ್ಲ ಬಟ್ ಬಿಡ್ತಿರೋದ್ರಿಂದ ಡಿಸೈನ್ಸ್ ಒಳ್ಳೆ ಕುತ್ಕೊಳ್ತಾ ಇದೆ. ಈ ಡಿಸೈನ್ಸ್ ಅನ್ನ ನೀವು ಸ್ಮಾಲ್ ನೇಲ್ಸಿಗೂ ಹಾಕ್ಬೋದು, ಲೈನ್ಸ್ ಅಲ್ಲ ಬರ್ತದೆ. ಸೊ ಸ್ಟ್ಯಾಂಪಿಂಗ್ ಇಸ್ ಈಸಿಯರ್. ಹಾಗೆ ಡ್ರ್ಯಾಗ್ ಮಾರ್ಬಲ್ಸ್ ಅಂತ ಇದೆ, ಅದೇನಂತ ಹೇಳಿದ್ರೆ ನೀವು ನೇಲ್ ಪಾಲಿಶ್ ಡ್ರೈ ಆಗೋವರೆಗೆ ನಿಲ್ಬೇಕಂತ ಹೇಳಿಲ್ಲ, ಅದ್ರ ಮೊದಲೇ ವೆಟ್ ಇರಬೇಕಾದ್ರೇನೆ ಸ್ಟಿಕ್ ಹಿಡ್ಕೊಂಡ್ಬಿಟ್ಟು ನೀವು ಡಿಸೈನ್ ಮಾಡೋದು ನೇಲ್ಸ್ ಅಲ್ಲಿ. ಅಂಥದ್ದೆಲ್ಲ ಮಾಡ್ಬೋದು. ಸ್ಮಾಲ್ ನೇಲ್ಸಿಗೆ ಆ್ಯಕ್ಚುಲಿ ಡ್ರ್ಯಾಗ್ ಮಾರ್ಬಲ್ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಸ್ಟ್ಯಾಂಪಿಂಗ್ ಮತ್ತು ಫ್ರೀ ಹ್ಯಾಂಡಲ್ಲಿ ಏನಂದರೆ ನೀವು ಆಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ಬೋದು. ಆಕ್ರಿಲಿಕ್ ಪೇಂಟ್ ಯೂಸ್ ಮಾಡಿಬಿಟ್ಟು ಫ್ಲವರ್ಸ್ ಅಂಥದ್ದೆಲ್ಲ ಏನಾದ್ರು ಡಿಸೈನ್ಸ್ ಮಾಡ್ಬೋದು. ಸೊ ಇನ್ನೊಂದು ಬರ್ತದೆ ಅಂದರೆ ನೇಲ್ಸಲ್ಲಿ ಬಟರ್ಫ್ಲೈಸ್ ಥರ 3D ಟೈಪ್ಸ್ ಇರ್ತದೆ. 3D ಅಂಥದ್ದು ಮಾಡ್ತೀರಾ ನೀವು? ಹಾಂ, 3D ಸ್ಟಿಕ್ಕರ್ಸ್ ಹಾಕ್ಬೋದು ನೀವು. ಇಲ್ಲ ಅದೇ ನಾನು ಹೇಳ್ದಲ್ಲ ಜೆಲ್ ನೇಲ್ ಆರ್ಟ್ ಅಂತ, ಅದಕ್ಕೆ ಸಪ್ರೇಟಾಗಿ ಲ್ಯಾಂಪ್ಸ್ ಎಲ್ಲ ಬರ್ತದೆ, ಅದನ್ನು ಯೂಸ್ ಮಾಡಿ ಮಾಡಬೇಕು. ಅದನ್ನು ಮಾಡ್ತೇನೆ ನಾನು. ಅದರಲ್ಲಿ ನೀವು 3D ಈಗ ಮೊನ್ನೆ ಗಣೇಶ ಚತುರ್ಥಿ ಟೈಮಲ್ಲಿ ನಾನು ಗಣಪತಿನೇ ಡಿಸೈನ್ ಮಾಡಿದೆ. ಎಲ್ಲರೂ ಮಣ್ಣಲ್ಲಿ ಗಣಪತಿ ಮಾಡಿದರೆ ನಾನು ನೇಲ್ ಆರ್ಟಲ್ಲಿ ಗಣಪತಿ ಮಾಡಿದ್ರಿ. ಹಾಗೆ ಇದು ನೈಲ್ ಆರ್ಟ್ ಮಾಡಿ ಅಂದರೆ ಎಷ್ಟು ದಿನದ ನಂತರ ರಿಮೂವ್ ಮಾಡಬೇಕು, ಈ ಥರದ್ದು ಏನಾದರೂ ಇದೆ? ಎಷ್ಟು ಟೈಮ್ ಕೂಡ ಇಡ್ಬೋದು. ಬಟ್ ನಾನೇನು ಹೇಳ್ತೇನೆ ಅಂದರೆ ನೀವು ತುಂಬ ಟೈಮ್ವರೆಗೆ ಒಂದು ಸಿಂಗಲ್ ನೇಲ್ ಪಾಲಿಶ್ ಇಡಬೇಡಿ. ಯಾಕಂದರೆ ಕೆಲವೊಮ್ಮೆ ಏನಾಗ್ತದೆ, ಲಾಂಗ್ ಟೈಮ್ ಇಟ್ಟರೆ ನೇಲ್ ಸ್ಟೇನ್ ಆಗೋ ಚಾನ್ಸಸ್ ಜಾಸ್ತಿ. ಇದು ಆ್ಯಕ್ಚುಲಿ ನನ್ನ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದು ಕೂಡ. ನನಗೆ ಸ್ವಲ್ಪ ಟೈಮ್ ಹಿಂದೆ ಕೈಗೆ ಫ್ರ್ಯಾಕ್ಚರ್ ಆಗಿತ್ತು. ಸೊ ಆ ಟೈಮಲ್ಲಿ ನಂಗೆ ನೇಲ್ ಪಾಲಿಶ್ ರಿಮೂವ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಇತ್ತು. ಸೊ ಕಂಟಿನ್ಯೂಸ್ ಅದು ಹಾಗೆ ಇತ್ತು, ಫ್ರ್ಯಾಕ್ಚರ್ ಎಲ್ಲ ಸರಿ ಆಗೋವರೆಗೆ. ಅಲ್ಲಿ ನನ್ನ ನೇಲ್ಸ್ ತುಂಬ ಹಾಳಾಗೋಯ್ತು, ಸ್ಟೇನ್ ಆಗಿ ಹೋಗಿದೆ. ಸೊ ಆ ಸ್ಟೇನ್ ತೆಗಿಬೇಕಂತ ಹೇಳಿದ್ರೆ ಸುಮಾರು ಕಷ್ಟ ಇದೆ, ಅಂದರೆ ಲಾಂಗ್ ಟೈಮ್ ಇಟ್ಟದ್ದಲ್ಲ ಹಾಗೆ. ಬಟ್ ಸ್ಟೇನ್ ರಿಮೂವಲ್ ಕೂಡ ಮಾಡ್ಬೋದು, ಅಂಥ ದೊಡ್ಡ ಪ್ರಾಬ್ಲಮ್ ಏನಲ್ಲ. ಬಟ್ ನಾವು ನೇಲ್ ಆರ್ಟ್ ಯಾವಾಗಲೂ ಹಾಕ್ತಾ ಇರ್ತೇವೆ ಒಂದಲ್ಲ ಒಂದು ನೇಲ್ ಪಾಲಿಶ್, ಅದರಿಂದಾಗಿ ಸ್ವಲ್ಪ ಸ್ಟೇನ್ ಇದ್ದೇ ಇರ್ತದೆ. ಸೊ ಕೆಲವರೆಲ್ಲ ಅಂದರೆ ತುಂಬ ಅಂದರೆ ಕ್ವಾಲಿಟೀಸ್ ಇರ್ತದೆ ನೈಲ್ ಪಾಲಿಶಲ್ಲಿ. ಸೊ ಅಂದರೆ ಯಾವ ರೀತಿ ಕ್ವಾಲಿಟೀಸನ್ನು ಯೂಸ್ ಮಾಡಿದ್ರೆ ನಮ್ಮ ನೈಲ್ಸ್ಗೂ ಒಳ್ಳೆಯದು? ಯೂಶ್ವಲಿ ಕೈಗೆ ಹಚ್ಚೋದ್ರಿಂದ ಹೆಲ್ತ್ಗೂ ಕೂಡ ಯಾವುದೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಇದು ಎಫೆಕ್ಟ್ ಬೀಳುತ್ತೆ. ಹೌದು. ಸೊ ಯಾವ ರೀತಿ ನೈಲ್ ಪಾಲಿಶ್ ನೀವು ಹೇಳ್ತೀರಾ, ಇಂಥದ್ದೇ ಹಾಕಬೇಕು ಏನಾದರೂ ಇದೆಯಾ? ಸ್ಪೆಷಲಿ ಇವಾಗ 3 ಫ್ರೀ 5 ಫ್ರೀ 7 ಫ್ರೀ ಅಂತೇಳೆಲ್ಲ ನೇಲ್ ಪಾಲಿಶಸ್ ಬರ್ತವೆ. ನಮ್ದು ಲೋಕಲ್ ಚೀಪರ್ ನೇಲ್ ಪಾಲಿಶ್ ಸಿಗ್ತದಲ್ಲ, ಅವು ನಿಮ್ಗೆ ಆ ಥರ 5 ಫ್ರೀ ಅಂಥೇಳೆಲ್ಲ ಬರೋದಿಲ್ಲ. ಈಗ 5 ಫ್ರೀ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈಗ ಕೆಲವೊಂದು ಕೆಮಿಕಲ್ಸ್ ಇರ್ತವೆ, ಅವುಗಳು ತುಂಬ ಹಾನಿಕಾರಕ. ಸೊ ಫಾರ್ ಎಕ್ಸಾಂಪಲ್ ಟಾಲಿನ್ ಮತ್ತು DBP, ಫಾರ್ಮಾಲ್ಡಿಹೈಡ್, ಇವು 3 ಮೇನ್. ಸೊ ಆ ಕೆಮಿಕಲ್ಸ್ ಇರೋವಂಥ ನೇಲ್ ಪಾಲಿಶ್ ಹಾಕಿದ್ರೆ, ಅಂದರೆ ಲಾಂಗ್ ಟೈಮ್ ಯೂಸ್ ಮಾಡ್ತಾ ಇದ್ರೆ, ನೀವು ಕಂಟಿನ್ಯೂಸ್ಲಿ ನೇಲ್ ಆರ್ಟ್ ಮಾಡ್ತಾ ಇರೋದು ಆ ಥರ ಎಲ್ಲ ಮಾಡ್ತಾ ಇದ್ರೆ, ಆ್ಯಕ್ಚುಲಿ ಟಾಲಿನ್ ಫಾರ್ಮಾಲ್ಡಿಹೈಡ್ ಎಲ್ಲ ಕ್ಯಾನ್ಸರ್ ಕಾಸ್ ಮಾಡ್ಬೋದು. ಸೊ ಅಷ್ಟು ರಿಸ್ಕ್ ಇದೆ. ಅದಕ್ಕೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಹೆಚ್ಚಿನ ಕಂಪನೀಸ್ ಈ ಕೆಮಿಕಲ್ಸ್ ಇಲ್ಲದೆ ಇರೋಂಥ ನೇಲ್ ಪಾಲಿಶ್ ಮಾಡ್ತಾರೆ. ಈಗ
ಈವನ್ ಈ ಡಾನ್ಸ್ ಲೆಜೆಂಡ್ ಕೂಡ ಇದು 5 ಫ್ರೀನೇ. ಮತ್ತು ಎಲ್ಕೊರೆಜಾನ್ ಅಂತ ನಾನು ನೆಕ್ಸ್ಟ್ ಯೂಸ್ ಮಾಡ್ತೇನೆ. ಈವನ್ ಇದು ಕೂಡ ಎಲ್ಕೊರೆಜಾನ್. ಈ ಬ್ರ್ಯಾಂಡಲ್ಲಿ ಬಯೋಜೆಲ್ ಅಂತ ಹೇಳ್ಕೊಂಡು ಅವರೇನೋ ಒಂದು ಟೈಪ್ ಯೂಸ್ ಮಾಡ್ತಿದ್ದಾರೆ ಅದನ್ನು ಮಾಡಲಿಕ್ಕೋಸ್ಕರ. ಸೊ ಅದರಲ್ಲಿ ಏನು ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ಐಡಿಯಾ ಇಲ್ಲ, ಬಟ್ ದೇ ಆರ್ ಫ್ರೀ ಫ್ರಮ್ ದೀಸ್ ಕೆಮಿಕಲ್ಸ್. ಈ 3 ಕೆಮಿಕಲ್ಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನು 3 ಫ್ರೀ ಅಂತ ಹೇಳ್ತೇವೆ. ಇನ್ನೂ ಹಾಗೆ ಲಿಸ್ಟ್ ಔಟ್ ಮಾಡಿರೋ ಕೆಮಿಕಲ್ಸ್ ಇವೆ, ಅವೆಲ್ಲ ಎಲಿಮಿನೇಟ್ ಮಾಡ್ತಾ ಹೋದಾಗೆ 5 ಫ್ರೀ 7 ಫ್ರೀ ಅಂತ ಆಗ್ತದೆ ಹಾಗೆ. ಸೊ ನಾನೇನು ಹೇಳೋದಂತ ಹೇಳಿದ್ರೆ, ನೀವೇನಾದ್ರು ಲಾಂಗ್ ಟೈಮ್ ನೇಲ್ ಆರ್ಟ್ ಅಂದರೆ ವೆರಿ ಫ್ರೀಕ್ವೆಂಟ್ಲಿ ನೇಲ್ ಪಾಲಿಷಸ್ ಯೂಸ್ ಮಾಡ್ತಾ ಇರೋದಂತ ಹೇಳಿದ್ರೆ ಇಂಥ ಕೆಮಿಕಲ್ ಇರೋ ನೇಲ್ ಪಾಲಿಷಸ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ. ರೇರ್ಲಿ ಯೂಸ್ ಮಾಡಬೇಕಾದ್ರೆ ಅಡ್ಡಿಲ್ಲ, ನೋ ಪ್ರಾಬ್ಲಮ್. ಬಟ್ ತುಂಬ ಫ್ರೀಕ್ವೆಂಟಾಗಿ ಯೂಸ್ ಮಾಡೋದಿದ್ರೆ ಅದನ್ನು ಅವಾಯ್ಡ್ ಮಾಡಿ ಅಂತ. ಅದು ಹೆಲ್ತ್ಗೂ ಇಂಡೈರೆಕ್ಟ್ ಹೌದು ತುಂಬ ಅಫೆಕ್ಟ್ ಆಗ್ತದೆ. ಸೊ ಇದಾಗಿದೆಯಾ? ಹಾಂ, ಇದು ಇವಾಗ ಹಾಕಿ ಆಯಿತು. ಇದ್ರ ಮೇಲೆ ನಾನೇನು ಮಾಡ್ತೀನಿ ಅಂದರೆ ಇನ್ನೂ ಸ್ವಲ್ಪ ಶೈನ್ ಬರಲಿಕ್ಕೆ ಈ ಎಲ್ಕೊರೆಜಾನಿದ್ದು ಈ ಗ್ಲಿಟರ್ ಟಾಪ್ ಕೋಟ್ ಇದೆ, ಸ್ವಲ್ಪ ಶೇಕ್ ಮಾಡ್ಕೋಬೇಕು. ಮಿಕ್ಸ್ ಆಯಿತು. ಗ್ಲಿಟರ್ ಟಾಪ್ ಕೋಟ್ ಇದೆ, ಸೊ ಆ ಟಾಪ್ ಕೋಟ್ ಹಾಕ್ತೇನೆ. ಅವಾಗ ಇನ್ನೂ ಸ್ವಲ್ಪ ಶೈನ್ ಬರುತ್ತೆ. ಅಂದರೆ ಈ ನೈಲ್ ಪಾಲಿಷಸ್ ಬಗ್ಗೆ ನಾಲೆಜ್ ಕಡಿಮೆ. ಯೂಶುವಲಿ ಹೇಳ್ತಾರೆ ರೈಟ್ ಹ್ಯಾಂಡ್ಗೆ ಹಾಕಬಾರ್ದು, ಲೆಫ್ಟ್ ಹ್ಯಾಂಡ್ಗೆ ಹಾಕಬೇಕು ಹಾಗೆ. ಹೌದು. ಸೊ ಅಂದರೆ ಇದನ್ನ ಇವಾಗ ಇದು ಕ್ರೇಜ್ ಆಗಿದೆ, ಇಲ್ಲಾಂದ್ರೆ ಜಸ್ಟ್ ಡ್ರೆಸ್ ಮ್ಯಾಚಿಂಗ್ ಅಂತ. ಹೌದು, ಇವಾಗ ರೈಟ್ ಹ್ಯಾಂಡ್ ಅಂತಾನು ನೋಡೋದಿಲ್ಲ, ಎಲ್ಲ ಹಾಕ್ತಾರೆ. ನಾನು ಏನಾದ್ರು ಫಂಕ್ಷನ್ ಇದ್ರೆ ಮಾತ್ರ ರೈಟ್ ಹ್ಯಾಂಡಿಗೆ ಹಾಕ್ತಾನೆ, ಇಲ್ಲ ಅಂತಂದ್ರೆ ಯೂಶಲಿ ಅವಾಯ್ಡ್ ಮಾಡ್ತೇನೆ. ಯಾಕಂದ್ರೆ ನಾವು ತಿನ್ಬೇಕಾದ್ರೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಎಲ್ಲದ ಕಡೆಲೂ ಕೆಮಿಕಲ್ಸ್ ಹೋಗೋ ಚಾನ್ಸಸ್ ಇದೆ ಅಲ್ಲ. ಏನಿಲ್ಲ ಅಂದ್ರೆ ಒಂದು ಪೀಸ್ ನೇಲ್ ಪಾಲಿಶ್ ಕಿತ್ತು ಹೋಗಿ ಬೆರಳಿಂದ ಬಿದ್ದೋದ್ರೂ ಪ್ರಾಬ್ಲಮ್ ಅಲ್ವಾ. ರ್ಯಾರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಅದೇ ಡೈಲಿ ಬೇಸಿಸ್ ಅಲ್ಲಿ ಯೂಸ್ ಮಾಡಬಹುದು. ನೀವು ಹೇಳಿದಾಗ ಇಂಟ್ರೆಸ್ಟ್ ಇದ್ರೆ ತುಂಬಾ ಪೇಷನ್ಸ್ ಅಲ್ಲಿ ವರ್ಕ್ ಮಾಡಬಹುದು. ಹೌದು. ಸೈಡ್ಸ್ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ. ಈ ಸೈಡ್ಸ್ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಕ್ಲೀನಪ್ ಬ್ರಷಸ್ ಅಂತ ಹೇಳೆಲ್ಲ ಬರ್ತದೆ. ಇವಾಗ ತುಂಬ ಕ್ರೇಜ್ ಅಂದರೆ ಹೋಲೋಗ್ರಾಫಿಕ್ ನೇಲ್ ಪಾಲಿಷಸ್ ಬಗ್ಗೆ ತುಂಬ ಕ್ರೇಜ್ ಇದೆ. ಸಾರಿ, ಐ ಸ್ಪಾಯ್ಲ್ಡ್ ಇಟ್. ಹೋಲೋಗ್ರಾಫಿಕ್ ಅಂದರೆ ಲೈಟ್ ಬಿದ್ದ ತಕ್ಷಣ ನಿಮ್ಗದು ಮಲ್ಟಿ ಕಲರ್ಸ್ ಬರ್ತದೆ. ಸೊ ಅಂಥದ್ರ ಬಗ್ಗೆ ತುಂಬ ಕ್ರೇಜ್ ಇದೆ ಇವಾಗ. ಓಕೆ, ಅಂದರೆ ಅದು ಶೈನ್ ಆಗುವಂಥದ್ದು. ಹೌದು. ಓಕೆ, ಅಂಥದ್ದು ನೀವು ಮಾಡ್ತೀರಾ? ಇದಿಷ್ಟು ಕ್ಲೀನ್ ಮಾಡಿ ಇನ್ನೂ ಕೂಡ ವೆರೈಟೀಸ್ ಆಫ್ ಕಲರ್ಫುಲ್ ಆಫ್ ನೇಲ್ ಆರ್ಟ್ ಹೇಗೆ ಮಾಡೋದು, ಹಾಗೆಯೇ ತುಂಬ ಮಾತಾಡೋದಿದೆ ನೇಲ್ ಪಾಲಿಶ್ ಬಗ್ಗೆ. ಇನ್ನೂ ಕೂಡ ಇನ್ಫಾರ್ಮೇಶನ್ ನನಗೆ ಬೇಕು, ನಿಮಗೂ ಕೂಡ ನಾವು ಹೇಳ್ತೀವಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಇವಾಗ ಹಾಫ್ ಅಷ್ಟೇ ಡ್ರೈ ಆಗಿದೆ, ಇನ್ನೂ ಕೂಡ ಡ್ರೈ ಆಗಿ ಕ್ರಿಸ್ಮಸ್ ಟ್ರೀಗಳನ್ನು ಹೇಗೆ ಈ ಒಂದು ನೈಲ್ಸ್ನಲ್ಲಿ ಇಡುವಂತಹ ಐಡಿಯಾವನ್ನು ಡಿಂಪಲ್ನವರು ನಿಮಗೆ ಕೊಡ್ತಾರೆ. ನೋಡೋಣ ಯಾವ ರೀತಿಯಾದಂತಹ ಕ್ರಿಸ್ಮಸ್ ಟ್ರೀಯನ್ನು ಒಂದು ನೈಲಲ್ಲಿ ಮಾಡ್ತಾರೆ ಅನ್ನುವಂಥದ್ದನ್ನು. ತುಂಬ ಚೆನ್ನಾಗಿ ನೈಲ್ ಆರ್ಟ್ ಮಾಡಿದ್ದಾರೆ. ರೆಡ್ ಆ್ಯಂಡ್ ವೈಟ್ ಏನಂತಾರೆ ಇದಕ್ಕೆ? ಕ್ಯಾಂಡಿ ನೇಲ್ಸ್ ಕ್ರಿಸ್ಮಸ್ ಸ್ಪೆಷಲ್ ಇದು ಕ್ಯಾಂಡಿ ನೇಲ್ಸ್. ಇನ್ ನೆಕ್ಸ್ಟ್ ಏನು ಮಾಡ್ತೀರಾ ನೀವು ನೈಲ್ಸ್ಗೆ? ಅಂದರೆ ನಿಮ್ಮ ನೈಲ್ಸ್ಗೆ ಏನೋ ಮಾಡ್ತಾ? ಹೌದು, ನೆಕ್ಸ್ಟ್ ನೇಲ್ ಆರ್ಟ್ ನಾನು ನೇಲ್ ಮೇಲೆ ಮಾಡ್ತಿದ್ದೇನೆ. ಸೊ ಇದು ಕ್ರಿಸ್ಮಸ್ ಅಂದರೆ ಕ್ರಿಸ್ಮಸ್ ಟ್ರೀ ಮೇಯ್ನ್ ಅಲ್ವಾ. ಸೊ ನಾವು ನಾರ್ಮಲ್ ಕ್ರಿಸ್ಮಸ್ ಟ್ರೀ ಮಾಡೋದು ಬೇಡ, ಫ್ಲೇಕೀಸ್ ಟ್ರೀ ಅಂತ ಮಾಡುವ. ಫ್ಲೇಕೀಸ್ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ನಂದೇ ಬ್ರ್ಯಾಂಡಿಂದ ರಿಲೀಸ್ ಮಾಡಿರೋದು. ಫಾರೆಸ್ಟ್ ಮಿರಾಕಲ್ ಅಂತ ಇದ್ರ ಹೆಸರು. ಸೊ ಇದು ಫ್ಲೇಕೀಸ್, ಹೀಗೆ ಶೈನಿ ಇರ್ತದೆ. ಇದನ್ನು ಯೂಸ್ ಮಾಡಿ ಟ್ರೀ ಥರ ಸ್ಟ್ರಕ್ಚರ್ ಮಾಡಿ ಸ್ಟಾರ್ಸ್ ಇಡೋಣ.
ಇದು ಆ್ಯಕ್ಚುಲಿ ನೇಲ್ ಆರ್ಟ್ ಸ್ಟಾರ್ಸ್ ಅಲ್ಲ, ನನ್ನ ಕ್ರಿಸ್ಮಸ್ ಥೀಮ್ ಇರೋದ್ರಿಂದ ಜಸ್ಟ್ ನಾರ್ಮಲ್ ಸ್ಟಾರ್ಸ್ ತಗೊಂಡು ಬಂದೆ. ನೇಲ್ ಆರ್ಟ್ ಸ್ಟಾರ್ಸ್ ಆದರೆ ಇನ್ನೂ ಚೆನ್ನಾಗಿ ಬರ್ತದೆ, ಬಟ್ ವಿಲ್ ಮ್ಯಾನೇಜ್ ವಿತ್ ದಿಸ್. ಓಕೆ, ಫಸ್ಟ್ ನಾನು ಝೋಯಾ ನೇಲ್ ಪಾಲಿಶ್ ತಗೊಳ್ತಿದ್ದೇನೆ. ಇದು ಡಾರ್ಕ್ ಬ್ಲೂ ಅಥವಾ ಬ್ಲ್ಯಾಕ್ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ. ಸೊ ನಾನು ಇದು ಸ್ವಲ್ಪ ಕ್ವಿಕ್ ಡ್ರೈಯಿಂಗ್ ಇದೆ, ಅದಕ್ಕೆ ಇದನ್ನು ತಗೊಂಡು ಬಂದೆ. ಇದರಲ್ಲಿ ನೀವು ನೇಲ್ ಪಾಲಿಶ್ ಹಾಕೋದು ಹೇಗೆ ಅಂತಲೂ ನಾನು ಹೇಳ್ತೇನೆ. ಕೆಲವ್ರು ಏನು ಮಾಡ್ತಾರೆ, ಹಾಕ್ಬೇಕಾದ್ರೆ ತುಂಬ ಆಚೆ ಈಚೆ ತಾಗುತ್ತೆ. ಅಲ್ಪ ಸ್ವಲ್ಪ ಆಚೆ ಈಚೆ ತಾಗೋದು ತುಂಬ ಕಾಮನ್ನೇ, ಬಟ್ ತುಂಬ ಜಾಸ್ತಿ ತಾಗೋದನ್ನು ಅವಾಯ್ಡ್ ಹೇಗೆ ಮಾಡೋದು ಅಂಥೇಳಿ ಫಸ್ಟ್ ಏನು ಮಾಡ್ತೇನೆ, ಈ ಥರ ಒಂದು ಸೈಡಿಗೆ ಹಾಕ್ಕೊಂಡ್ಬಿಟ್ರೆ ವೈಡ್ ನೇಲ್ಸ್ ಇದ್ದರೆ ತುಂಬ ಡಾರ್ಕ್ ಬ್ಲೂ, ಹೀಗೆ ಮಾಡಿಕೊಂಡು ಫ್ರಂಟ್ ಕೂಡ ಕವರ್ ಮಾಡ್ಕೋಬೇಕು. ಅವಾಗ ಏನಾಗ್ತದೆ, ನಿಮ್ಗೆ ಈ ಪೋರ್ಷನಲ್ಲಿ ಕೂಡ ನೇಲ್ ಪಾಲಿಶೇ ತೋರ್ತದೆ, ಇಲ್ಲದಿದ್ರೆ ವೈಟ್ ನೇಲ್ಸ್ ಮಾತ್ರ ತೋರ್ತದೆ. ಸೊ ಇದೀಗ ಒಂದು ಕಂಪ್ಲೀಟ್ ಅಪ್ಲೈ ಮಾಡಿದ ಹಾಗೆ. ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮದು ಕ್ಯೂಟಿಕಲ್ಸ್, ನಿಯರ್ ಬೈ ಕ್ಯೂಟಿಕಲ್ಸ್ ಈ ಏರಿಯಾ ಕ್ಲೀನ್ ಇರಬೇಕು. ಇದನ್ನು ಕ್ಲೀನ್ ಮಾಡಲಿಕ್ಕೆ ಬ್ರಷಸ್ ಬರ್ತದೆ, ಬಟ್ ನೀವು ಬ್ರಷಸ್ಸಿಗೆ ಇನ್ವೆಸ್ಟ್ ಮಾಡಬೇಕಂತನೂ ಇಲ್ಲ. ಜಸ್ಟ್ ಕಾಟನ್ ಬಾಲಲ್ಲಿ ಸ್ವಲ್ಪ ರಿಮೂವರ್ ತಗೊಂಡ್ಬಿಟ್ಟು ಇಲ್ಲಿ ವೈಪ್ ಮಾಡಿದ್ರೆ ಇಟ್ ಲುಕ್ಸ್ ಕ್ಲೀನ್. ಈ ರಿಮೂವರ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ? ಅಂದರೆ ಯೂಶಲಿ ಅದು ಕೆಮಿಕಲ್ ಮೇಡ್. ಹೌದು, ಈ ಅಸಿಟೋನ್ ಇರೋ ರಿಮೂವರ್ಸನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಅಸಿಟೋನ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್, ಬಟ್ ನಾವು ನೇಲ್ ಆರ್ಟ್ ಕ್ರೇಜ್ ಇರೋದ್ರಿಂದ ಯೂಸ್ ಮಾಡ್ತೇವೆ. ಇನ್ನೊಂದು ಆಲ್ಟರ್ನೇಟಿವ್ ಏನಿದೆ ಅಂತ ಹೇಳಿದ್ರೆ, ನೀವು ಫ್ರೀಕ್ವೆಂಟ್ಲಿ ನೇಲ್ ಪಾಲಿಷಸ್ ಯೂಸ್ ಮಾಡ್ತಾ ಇದ್ರೆ, ಅಂದರೆ ಪ್ರತಿದಿನ ಇಲ್ಲ 2 ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರೋ ಹ್ಯಾಬಿಟ್ ಇದ್ದರೆ, ರಿಮೂವರ್ಸ್ ಯೂಸ್ ಮಾಡೋದಕ್ಕಿಂತ ಪೀಲ್ ಆಫ್ ಬೇಸ್ ಕೋಟ್ಸ್ ಅಂತ ಬರ್ತದೆ. ಅಂದರೆ ನೀವು ನಾನು ನಿಮಗೆ ಫಸ್ಟಿಗೆ ಒಂದು ಬೇಸ್ ಕೋಟ್ ಹಾಕಿದೆ, ನೆನಪಿದೆಯಾ? ಆ ಬೇಸ್ ಕೋಟ್ ಹಾಕೋದ್ರ ಬದಲು ನೀವು ಈ ಪೀಲ್ ಆಫ್ ಬೇಸ್ ಕೋಟ್ ಹಾಕಿದ್ರೆ, ನೀವು ನೇಲ್ ಆರ್ಟ್ ಆದ ನಂತರ ನಿಮ್ಗೆ ಯಾವಾಗ ತೆಗಿಬೇಕು ಅನ್ಸುತ್ತೆ ಆವಾಗ ಅದನ್ನು ನೀವು ಸ್ಟಿಕ್ಕರ್ ಥರ ಪೀಲ್ ಮಾಡಿ ತೆಗಿಬೋದು. ಸೊ ಅದೂ ಇದೆ. ಇದು ಪೀಲ್ ಆಫ್ ಬೇಸ್ ಕೋಟ್, UNT ಅಂತ ಇದು ಬ್ರ್ಯಾಂಡ್. ಈ ಬೇಸ್ ಕೋಟ್ ಹಾಕಿದ್ರೆ ಈಸಿಯಾಗಿ ರಿಮೂವ್ ಮಾಡ್ಬೋದು. ಹೌದು, ರಬ್ಬರ್ ಥರ ಹೀಗೆ ಸ್ಟಿಕ್ಕರ್ ಥರ ತೆಗೆದ್ರೆ ಆಯಿತು. ಸೊ ಅದು ಫಸ್ಟ್ ಬೇಸ್ ಹಾಕೊಂಡ್ರೆ ರಿಮೂವರಲ್ಲೇ ಕ್ಲೀನ್ ಮಾಡೋದು ಬೆಟರ್ ಅಂತೀರಾ? ಫಸ್ಟ್ ಹೌದು, ನಾರ್ಮಲ್ ನೀವು ಈ ಬೇಸ್ ಕೋಟ್ ಹಾಕಿದ್ರೆ ನೀವು ರಿಮೂವರಲ್ಲೇ ತೆಗಿಯೋದು ಬೆಟರ್. ಅದನ್ನ ಹಾಗೆ ತೆಗಿಲಿಕ್ಕೆ ಬರೋದಿಲ್ಲ. ಅದು ಫ್ರೆಂಡ್ಸ್ ಎಲ್ಲ ಹಚ್ಕೊಳಕ್ ಬರ್ತಾರಾ ನೈಲ್ ಪಾಲಿಶಸ್ ಅನ್ನೆಲ್ಲ, ನೈಲ್ ಆರ್ಟ್ಸ್ ಅನ್ನೆಲ್ಲ? ಕೆಲವೊಮ್ಮೆ ಹಾಕ್ತೇನೆ. ಆ್ಯಕ್ಚುಲಿ ನನ್ನ ನೇಬರ್ ಒಂದು ಹುಡುಗಿ ಇದ್ದಾಳೆ, ಚಿಕ್ಕವಳು, ಇವಾಗ 8th ಸ್ಟ್ಯಾಂಡರ್ಡ್. ಅವಳಿಗೆ ತುಂಬ ಕ್ರೇಜ್ ಇದೆ. ಕೆಲವೊಮ್ಮೆ ನನ್ನ ಹತ್ರ ಬಂದ್ಕೊಂಡ್ಬಿಟ್ಟು ಹೇಗೆ ಮಾಡೋದಕ್ಕ ಹೇಳ್ಕೊಡಿ ಅಂತೇಳೆಲ್ಲ ಹೇಳಿಸ್ಕೊಂಡು ಹೋಗ್ತಾಳೆ. ಅವ್ರಿಗೂ ಈಗ ತುಂಬ ಇಂಟ್ರೆಸ್ಟ್ ಅಲ್ಲ, ಹೈಸ್ಕೂಲ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿ ತೋರ್ತದೆ. ಸೊ ಕೆಲವೊಮ್ಮೆ ಅವಳಿಗೆ ಹೇಳ್ಕೊಡ್ತಾನೆ, ಇಲ್ಲ ಅವಳ ಕೈಗೆ ಹಾಕೋದು. ಅವಳ ಬರ್ಡೇಗೆ ಪ್ರತಿ ಸಲ ನಂತರ ಹಾಕಿಸ್ಕೊಂಡು ಹೋಗ್ತಾಳೆ. ಸೊ ಇವಾಗ ಟ್ರೆಂಡ್ ಅಂದ್ರೆ ಡಾರ್ಕ್ ಕಲರ್. ಹೌದು, ಸೊ ಪ್ಲೇನ್ ಆಗಿನೂ ಡಾರ್ಕ್ ಕಲರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ನೈಲ್ ಪಾಲಿಶ್ ಬರುತ್ತೆ, ಪಕ್ಕ ನೈಲ್ ನೋಡಿದಾಗನೇ ಇರುತ್ತೆ, ವೈಟ್ ಅಂಡ್ ನ್ಯೂಡ್ ಶೇಡ್ಸ್. ಅದ್ರ ಬಗ್ಗೆ ಅಂದ್ರೆ ಅದನ್ನ ಯಾವ ರೀತಿ, ಅಂದ್ರೆ ನೈಲ್ ಪಾಲಿಶ್ ಅಲ್ಲಿ ಅದನ್ನ ಹಾಕೋದಾ ಹೇಗೆ? ಹೌದು, ಅದು ರೆಗ್ಯುಲರ್ ನೇಲ್ ಪಾಲಿಶ್, ಬಟ್ ನಿಮ್ದು ಶೇಡ್ಸ್ ತುಂಬಾ ಲೈಟ್ ಶೇಡ್ಸ್ ಬರ್ತದೆ, ನ್ಯೂಡ್ ಕಲರ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಆಕ್ಚುಲಿ ಅದು ತುಂಬಾ ಅಂದ್ರೆ ಅಫಿಷಿಯಲ್ ಆಗಿನೂ ಹೌದು, ಯಾವ್ದಾದ್ರು ಪಾರ್ಟಿ ಹೋದ್ರೂ ತುಂಬಾ ಬ್ಯೂಟಿಫುಲ್ ಆಗಿ, ಯೂಶಲಿ ಅದು ಒರಿಜಿನಲ್ ನೈಲ್ಸ್ ತರನೇ ಕಾಣುತ್ತೆ, ಎಲ್ಲೋ ನೈಲ್ ಪಾಲಿಶ್ ಹಾಕ್ದಾಗ ಕಾಣಲ್ಲ. ಈವನ್ ಈ ಬೇಸ್ ಕೋಟ್ ಕೂಡ ನೀವು ಹಾಗೆ ಹಾಕೊಂಡು ಹೋಗ್ಬೋದು. ನಿಮ್ಮ ನೇಲ್ಸ್ ಸ್ಟೇನ್ಸ್ ಎಲ್ಲ ಏನೂ ಇಲ್ಲ, ನೀಟಾಗಿದೆ. ಅಂದರೆ ಈಗ ನಾನು ಈ ಕೈದು ನೇಲ್ಸ್ ಸ್ಟೇನ್ಸ್ ಇಲ್ಲ, ಸೊ ನೀಟಾಗಿದೆ. ಇದಕ್ಕೆ ನಾನು ಈ ಬೇಸ್ ಕೋಟನ್ನು ಹಾಕ್ಬಿಟ್ಟು ಹೋಗ್ಬೋದು. ಇದೊಂಥರ ಲೈಟ್ ಪಿಂಕ್ ಕೊಡ್ತದೆ, ಅಂದರೆ ಅಷ್ಟು ಪಿಂಕಿಶ್ ಇಷ್ಟು ಡಾರ್ಕ್ ಬರೋದಿಲ್ಲ, ಲೈಟ್ ಆಗಿರ್ತದೆ. ಸೊ ನಿಮ್ಗೆ ಬಟ್ ಜಸ್ಟ್ ಗ್ಲಾಸಿ ಇರ್ತದೆ. ಸೊ ಅದು ತುಂಬ ಚೆನ್ನಾಗಿ ತೋರ್ತದೆ, ತೋರ್ತದೆ. ಇಲ್ಲ ಅಂತ ಹೇಳಿದ್ರೆ ಬರೀ ಟಾಪ್ ಕೋಟ್ಸ್ ಹಾಕೊಂಡು ಹೋಗ್ಬೋದು. ಟಾಪ್ ಕೋಟ್ಸು ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಅಂದ್ರೆ ತುಂಬಾ ಲೆಂತಿ ಇದ್ದಂತ ಟಾಪ್ ಕೋಟ್ಸ್ ಅನ್ನೆಲ್ಲ ಹಾಕೊಂಡು ಹೋಗ್ತಾರೆ. ಗ್ಲಾಸಿ ಟಾಪ್ ಕೋಟ್ಸ್ ಒಳ್ಳೆದಿರ್ತದೆ. ಈ ಟಾಪ್ ಕೋಟ್ಸ್ ಅಲ್ಲೂ ತುಂಬಾ ವೆರೈಟಿ ಇದೆ. ಒಂದು ನಿಮ್ದು ಈ ನಾರ್ಮಲ್ ರೆಗ್ಯುಲರ್ ಟಾಪ್ ಕೋಟ್ಸ್ ಬರ್ತದೆ, ಇನ್ನೊಂದು ಜೆಲ್ ಫಿನಿಶ್ ಬರ್ತದೆ. ಈಗ ನಮ್ದು ರೆಗ್ಯುಲರ್ ಇಂಡಿಯನ್ ಬ್ರ್ಯಾಂಡ್ ತಕೊಂಡ್ರೆ ಈ ಲ್ಯಾಕ್ಮೆದು ನೀವು ಜೆಲ್ ಫಿನಿಶ್ ಟಾಪ್ ಕೋಟ್ಸ್ ನೋಡಿದೀರಾ? ಅದು ಹೇಗಂತ ಹೇಳಿದ್ರೆ ಸ್ವಲ್ಪ ಥಿಕ್ ಬರ್ತದೆ, ಒಂದು ಸ್ವಲ್ಪ ಪ್ಲಂಪಿನೆಸ್
ಕೊಡ್ತದೆ ನೇಲಿಗೆ, ತುಂಬ ಚಂದ ಫಿನಿಶ್ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮದು ರೆಗ್ಯುಲರ್ ಟಾಪ್ ಕೋಟ್ಸ್ ಏನಾಗ್ತದೆ, ಒಂದು ಲೇಯರ್ ಹಾಕಿ ಬಿಡ್ತೀರಿ, ಹಾಕಿದಿರ ಎಲ್ಲ ಗೊತ್ತಾಗೋದಿಲ್ಲ, ಆ ಥರ ಬರ್ತದೆ. ಸೊ ನಾನು ಏನು ಯೂಸ್ ಮಾಡ್ತೇನೆ ಅಂದರೆ, ಇದೊಂದು ಟಾಪ್ ಕೋಟ್ ಇದೆ HK ಗರ್ಲ್ ಅಂತ. ಸೊ ಇದು ಇದ್ದದ್ರಲ್ಲಿ ದಿ ಬೆಸ್ಟ್ ಟಾಪ್ ಕೋಟ್. ಇದೇನಂತ ಹೇಳಿದ್ರೆ ಗ್ಲಾಸಿ ಫಿನಿಶ್ ಇದೆ, ಪ್ಲಸ್ ನಿಮಗೆ ಕ್ವಿಕ್ ಡ್ರೈಯಿಂಗ್ ಇದೆ ಆ್ಯಂಡ್ ಫ್ರೀ ಫ್ರಮ್ ದೋಸ್ ಹಾರ್ಮ್ಫುಲ್ ಕೆಮಿಕಲ್ಸ್. ಸೊ ಅದರಿಂದಾಗಿ ನಾನು ಎಲ್ಲ ನೇಲ್ ಆರ್ಟಿಗೂ ಇದನ್ನೇ ಯೂಸ್ ಮಾಡೋದು. ಕ್ವಿಕ್ ಡ್ರೈ ಕೂಡ ಇರೋದ್ರಿಂದ ನಿಮಗೆ ಆರಾಮ್ಸೆ ಬೇಗ ಬೇಗ ನೇಲ್ ಆರ್ಟ್ ಮಾಡಿ ಮುಗಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಡ್ರೈ ಕಾಯ್ಕೊಂಡು ಕುತ್ಕೊಳ್ಬೇಕಾಗ್ತದೆ. ನೈಲ್ ಪಾಲಿಶ್ ಹಚ್ಚುವಾಗ ಇನ್ನೊಂದು ಅಂದ್ರೆ ನೀಟ್ನೆಸ್. ಹೌದು, ನೀಟ್ನೆಸ್. ತುಂಬಾ ಜನ ಪ್ಲೇನ್ ನೈಲ್ ಪಾಲಿಶ್ ಹಚ್ಚುವಾಗ್ಲೂ ತುಂಬಾ ನೀಟ್ನೆಸ್ ಅನ್ನ ಮೇಂಟೈನ್ ಮಾಡಲ್ಲ, ಆ ಕಡೆ ಎಲ್ಲ ತಾಗ್ತದೆ. ಸೊ ಅದಕ್ಕಿಂತ ಜಾಸ್ತಿ ತುಂಬಾ ಕೆಲವರು ತುಂಬಾ ನೀಟಾಗಿ ಹಾಕ್ತಾರೆ. ಸಿಂಪಲ್ ನೈಲ್ ಪಾಲಿಶ್ ಕೂಡ ತುಂಬಾ ನೀಟಾಗಿ ಎಲಿಗೆಂಟ್ ಲುಕ್ ಬರ್ತದೆ. ಈಗ ಟ್ರೆಂಡ್ ಅಲ್ಲಿ ಇರುವಂತದ್ದು ಡಾರ್ಕ್ ಕಲರ್ಸ್, ಅದೊಂಥರ ಯೂಶುವಲಿ ಬ್ಯೂಟಿಫುಲ್ ಆಗಿ. ಹೌದು, ಈ ರಾಯಲ್ ಬ್ಲೂ ಮತ್ತೆ ಮರೂನ್, ಸ್ಪೆಷಲಿ ಮರೂನ್ ಮತ್ತು ರೆಡ್ ಅಲ್ಲಿ ಕೂಡ OPI ಬ್ರ್ಯಾಂಡ್ ನೀವು ಕೇಳಿರ್ಬೋದು. ಅದರಲ್ಲಿ ಆಪಲ್ ಬಿಗ್ ಆಪಲ್ ರೆಡ್ ಅಂತ ಬರ್ತದೆ. ಸೊ ಆ ಶೇಡ್ಸ್ ಎಲ್ಲ ತುಂಬಾ ಟ್ರೆಂಡಿ ಆಗಿದೆ. ಬಟ್ ಈ ಸಲ ಕಲರ್ ಆಫ್ ದ ಇಯರ್ ಲ್ಯಾವೆಂಡರ್ ಟೈಪ್ ಕಲರ್, ಆ ಕಲರ್ ಸೆಲೆಕ್ಟ್ ಆಗಿದೆ. ಸೊ ಪ್ರತಿ ಸಲ ಕಲರ್ ಆಫ್ ದ ಇಯರ್ ಚೇಂಜ್ ಆಗ್ತಾ ಇರ್ತದೆ. ಬಟ್ ಈ ಶೇಡ್ಸ್ ತುಂಬಾ, ಈ ರಾಯಲ್ ಬ್ಲೂ ಮತ್ತೆ ಡಾರ್ಕ್ ಮರೂನ್ ಕಲರ್, ರೆಡ್, ಎಲ್ಲೋ ಕೂಡ ತುಂಬಾ ಎಲ್ಲೋ ಕೂಡ ಹೈಲೈಟ್ ಆಗ್ತದೆ. ಬಟ್ ಪ್ರಾಬ್ಲಮ್ ಅಂದ್ರೆ ಎಲ್ಲರ ಕೈಗೆ ಎಲ್ಲೋ ಸೂಟ್ ಆಗಲ್ಲ. ಅದ್ರಲ್ಲೂ ಕೆಲವು ಬ್ಯೂಟಿಫುಲ್ ಎಲ್ಲೋ ಕಲರ್ಸ್ ಬರ್ತವೆ, ಅದನ್ನ ಯೂಸ್ ಮಾಡಬೇಕು. ಅದು ಕೂಡ ಹೌದು. ಕೆಲವು ಅಂದ್ರೆ ಕಲರ್ಸ್ ಕೆಲವರಿಗೆ ಸೂಟ್ ಆಗಲ್ಲ. ಹೌದು, ತುಂಬಾ ಇಂಪಾರ್ಟೆಂಟ್. ಅಂದ್ರೆ ತುಂಬಾ ಥಿಂಕ್ ಮಾಡಬೇಕು, ಇದು ನಮಗ್ ಸೂಟ್ ಆಗತ್ತಾ ಇಲ್ವಾ ಅನ್ನುವಂಥದ್ದು. ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಆದಂತ ನೈಲ್ ಪಾಲಿಶ್ ಅವ್ರ ನೈಲ್ ಆರ್ಟ್, ಬಟ್ ಅದು ಕಾಂಬಿನೇಷನ್ಸ್ ಮಾಡುವಂಥದ್ದು, ಕಲರ್ ಆಫ್ ಕಾಂಬಿನೇಷನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಈಗ ಇದಕ್ಕೆ ವೈಟ್, ರೆಡ್ಗೆ ವೈಟ್ ಸೂಟ್ ಆಗುತ್ತೆ, ಆರ್ಎಲ್ಸ್ ಬೇರೆದಕ್ಕೆ ಯಾವುದಕ್ಕೂ ಇದು ಮ್ಯಾಚ್ ಆಗಲ್ಲ. ಸೊ ಇಂಥ ಮ್ಯಾಚಿಂಗ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಏನಿರ್ತದೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಡ್ರೈ ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಇದಕ್ಕೆ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಡ್ರೈ ಆದರೆ ಬೆಟರ್. ಯಾಕಂತ ಹೇಳಿದ್ರೆ ಇವಾಗ ನಾನು ಹೇಳ್ದಲ್ಲ, ಇದರಲ್ಲಿ ಟ್ರೀ ಲೈಕ್ ಸ್ಟ್ರಕ್ಚರ್ ಮಾಡಿ ಸ್ಟಾರ್ಸ್ ಇಡ್ತೇನೆ ಅಂತ ಹೇಳ್ಕೊಂಡು, ಇದಕ್ಕೆ ಏನಂತ ಹೇಳಿದ್ರೆ ನಮಗೆ ಬೇಕಿದ್ದ ಏರಿಯಾಸ್ ಮಾತ್ರ ಕವರ್ ಆಗಬೇಕು, ಉಳಿದ ಏರಿಯಾಕ್ಕೆ ಈ ಫ್ಲೇಕೀಸ್ ತಾಗಬಾರ್ದು. ಸೊ ನಾನೇನು ಮಾಡ್ತೇನೆ ಅಂದರೆ ಸ್ಕಾಚ್ ಟೇಪ್ಸ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಈ ನಾರ್ಮಲ್ ಟೇಪ್ಸ್ ಕೂಡ ಯೂಸ್ ಮಾಡ್ಬೋದು. ನಾನು ಈಸಿಲಿ ಅವೈಲೇಬಲ್ ಯಾವುದು ಅಂಥದ್ದನ್ನು ತಗೊಂಡು ಬಂದಿದ್ದೇನೆ. ನೇಲಿಗೆ ಇದನ್ನು ಹಾಕೋ ಮೊದಲು ಜಸ್ಟ್ ಅದರದ್ದು ಸ್ಟಿಕ್ಕಿನೆಸ್ ಸ್ವಲ್ಪ ತೆಗೆದ್ರೆ ಬೆಟರ್. ಇವಾಗ ನಾನೇನು ಮಾಡ್ತೇನೆ ಅಂದರೆ ಇಲ್ಲಿಗೆ ಇದನ್ನು ಹಚ್ತಿದ್ದೇನೆ, ಸೊ ದಟ್ ನಂಗೆ ಬೇಕಿದ್ದ ಏರಿಯಾದಲ್ಲಿ ಮಾತ್ರ ನಾನು ವರ್ಕ್ ಮಾಡ್ತೇನೆ. ಓಕೆ, ಐ ಹೋಪ್ ಡ್ರೈ ಆಗಿದೆ. ಎಸ್, ಡ್ರೈ. ಇವನ್ ನಾವು ಇದು ಯೂಟ್ಯೂಬಲ್ಸಲ್ಲಿ ಗೂಗಲ್ಸಲ್ಲಿ ನೋಡಿದಾಗ ತುಂಬ ಈಸಿ ಅಂತ ಅನ್ಸುತ್ತೆ. ಹೌದು, ಬಟ್ ಮಾಡುವಾಗ ತುಂಬ ಪೇಷನ್ಸ್ ಇರಬೇಕು, ದೆನ್ ಮಾಡುವಂಥ ಒಂದು ಟೆಕ್ನಿಕ್ ಗೊತ್ತಿರಬೇಕು. ಹೌದು, ಇಲ್ಲ ಅಂತ ಹೇಳಿದ್ರೆ ಫ್ಲಾಪ್ ಶೋ ಆಗ್ತದೆ. ಅಂದರೆ ಜಸ್ಟ್ ನೋಡಿ ವಿಡಿಯೋಸ್ಗಳನ್ನು ನೋಡಿ ಮಾಡೋದ್ಕಿಂತ ಕೆಲವೊಂದು ಟೆಕ್ನಿಕ್ಸ್, ಫಾರ್ ಎಕ್ಸಾಂಪಲ್ ಇವಾಗ ನೀವು ಸೆಲ್ಲೋ ಟೇಪ್ಸ್ ಹಾಕಿದ್ರಿ, ನಾವಾದ್ರೆ ಡೈರೆಕ್ಟ್ ಆಗಿ ಹಾಕಿದ್ವಿ, ಅದು ಸ್ಟಿಕ್ಕಿ ಆದರೆ ಪ್ರಾಬ್ಲಮ್ ಆಗ್ತದೆ ಅನ್ನುವಂಥದ್ದು. ಸೊ ಯಾವ್ಯಾವ ದಿನ ಸ್ಪೆಷಲ್ಸ್ ಇದ್ರೆ, ಇವಾಗ ಹೇಳಿದ್ರಿ ಚೌತಿಗೆ ಗಣಪತಿ ಮಾಡಿದ್ದೆ, ಕ್ರಿಸ್ಮಸ್ ದೀಪಾವಳಿಗೆ ದಿಯಾಸ್ ಮಾಡಿದೆ, 3D ದಿಯಾಸ್. ಇವಾಗ ಕ್ರಿಸ್ಮಸ್ಗೆ ಏನು ಕ್ರಿಸ್ಮಸ್ ಟ್ರೀ ಮಾಡ್ತಾ ಇದ್ದೀರಾ, ನ್ಯೂ ಇಯರ್ ಬರ್ತಾ ಇದೆ, ನ್ಯೂ ಇಯರ್ಗೆ ಏನು ಪ್ಲಾನ್ ಇದೆ? ನ್ಯೂ ಇಯರ್ ಪ್ಲಾನ್ ಇನ್ನೂ ಏನು ಮಾಡಿಲ್ಲ. ಯೂಶಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ಕ್ರ್ಯಾಕರ್ಸ್ ಅಂಥದ್ದೆಲ್ಲ ಮಾಡ್ತಾರೆ. ಬಟ್ ನಂದೊಂದು ಏನಂತಂದರೆ ನೋ ಕ್ರ್ಯಾಕರ್ಸ್, ನೋ ಪೊಲ್ಯೂಷನ್. ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗದಿಂದ ನಾನು ಅದೇ ಟ್ರೆಂಡ್ ಮಾಡ್ತಿದ್ದೆ. ಈಗ ಇದು 3rd ಇಯರ್ ನಂದು ಬ್ಲಾಗ್ ಇದು. ಸೊ ಈ ಸಲನೂ ಕೂಡ ವಿದೌಟ್ ಕ್ರ್ಯಾಕರ್ಸ್ ಬರ್ಸ್ಟಿಂಗ್ ಆ ಥರದ್ದು ಥೀಮ್ ಏನಾರು ತಗೊಂಡು ಮಾಡ್ಬೇಕಂತ ಇದ್ದೇನೆ. ಇನ್ನೂ ಏನು ಎಕ್ಸಾಕ್ಟಾಗಿ ಪ್ಲ್ಯಾನ್ ಆಗಲಿಲ್ಲ, ನೋಡಬೇಕು. ಕ್ರಿಸ್ಮಸ್ ಮುಗ್ಕೊಳ್ಳಿ ಅಂತ ನೋಡ್ತಾ ಇದ್ದೇನೆ. ನೇಲ್ ಆರ್ಟ್ ಅಂದರೆ ಜಸ್ಟ್ ನೇಲ್ ಪಾಲಿಶ್ ಹಾಕಿ ಬಿಡೋದಲ್ಲ, ನಾನು ಅದರಿಂದ ಕೂಡ ಒಂದು ಮೆಸೇಜ್ ಕೊಡಬೇಕು ಅಂತ ಇಷ್ಟಪಡ್ತೇನೆ. ಅದಕ್ಕೆ ಪ್ರತಿ ಫೆಸ್ಟಿವಲ್ ಇರಲಿ ಇಲ್ಲ, ಆ್ಯಕ್ಚುಲಿ ರೀಸೆಂಟಾಗಿ ಈಗ ನಾನು ಬಿಸ್ನೆಸ್ಸು ಮಾಡ್ತಿರೋದ್ರಿಂದ ಇದ್ರದ್ದು ನಂಗೆ ಜಾಸ್ತಿ ಟೈಮ್ ಸಿಗ್ತಾ ಇಲ್ಲ. ಇಲ್ದಿರ ಪ್ರತಿ ಸಲ ಈ ಏಡ್ಸ್ ಮುಕ್ತ ದಿನಾಚರಣೆದು ಇರ್ಬೋದು, ಇಲ್ಲ ವಿಮೆನ್ಸ್ ಡೇ, ಆದಷ್ಟು ಎಲ್ಲ ಡೇಸಲ್ಲೂ ನಾನು ಒಂದೊಂದು ಮೆಸೇಜ್ ಪಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಅದು ಎಷ್ಟು ಜನರನ್ನು ತಲುಪ್ತದೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆಯಿಂದ ಎಷ್ಟಾಗ್ತದೆ, ಒಂದು ಹಳ್ಳಿ ಸೇವೆ ಇರ್ತಾರಲ್ಲ ಹಾಗೆ.
ಇವಾಗ ಫ್ಲೇಕೀಸ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ವೆಟ್ ಇರಬೇಕು ನೇಲ್ ಪಾಲಿಶು. ಸೊ ನಾನೇನು ಮಾಡೋದು ಅಂದರೆ ಇದ್ದದಕ್ಕೆ ಲೈಟಾಗಿ ಇನ್ನೊಂದು ಕೋಟ್ ಹಾಕಿದೆ. ಸೊ ಫುಲ್ಲಾಗಿ ವೆಟ್ಟು ಇರಬಾರ್ದು, ಹೌದು ಡ್ರೈನೂ ಹೌದು. ಅದ 80% 90% ಡ್ರೈ ಆದಾಗ ಮಾಡ್ಬೋದು. ಮೀನ್ ವೈಲ್ ನಾನು ಈ ನೇಲ್ಸಿಗೆ ಈ ಟಾಪ್ ಕೋಟ್ ಹಾಕಿಬಿಟ್ಟು ಸ್ವಲ್ಪ ಗ್ಲಾಸಿ ಲುಕ್ ಕೊಡ್ತೇನೆ, ಅದ್ರ ನಂತರ ಸ್ಟಾರ್ಸ್ ಇಡೋಣ. ಈ ಟಾಪ್ ಕೋಟ್ ನೀವು ಬೇಕಾದ್ರೆ ನೋಡ್ಬೋದು ರೆಗ್ಯುಲರ್ಕ್ಕಿಂತ ಬೇಗ ಡ್ರೈ ಆಗ್ತದೆ ಮತ್ತು ಥಿಕ್ ಇದೆ ಇದು. ನಾನಿದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ತಗೊಂಡು ಹಾಕ್ತಾ ಇದ್ದೇನೆ ಸೊ ದ್ಯಾಟ್ ಇನ್ನೂ ನೀಟಾಗಿ ತೋರ್ಲಿ ಅಂತ. ಸುಮಾರು ವೆರೈಟೀಸ್ ಮಾಡ್ತೇನೆ ನಾನು, ಬಟ್ ಸ್ಟಿಲ್ ಇದರಲ್ಲೂ ಇನ್ನೂ ಕಲಿಬೇಕಾಗಿರೋದು ತುಂಬ ಇದೆ. ಸೊ ಅದನ್ನೆಲ್ಲ ಕಲ್ತ್ಕೋಬೇಕು, ಉಳ್ದವ್ರಿಗೂ ಕಲಿಸ್ಬೇಕು ಅಂತಲೂ ಇದೆ. ಸೊ ಎಲ್ಲಿವರೆಗೆ ಆಗ್ತದೆ ನೋಡುವ. ಅಂದರೆ ನೈಲ್ ಆರ್ಟ್ಸ್ಗಳನ್ನು ಮಾಡ್ತೀರಾ, ಸೊ ಆಮೇಲೆ ಅಂದರೆ ಫ್ರೀ ಟೈಮಲ್ಲಿ ಮಾಡ್ತೀರಾ ಅವರಲ್ಲಿ ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ರೂ ಇಂಥ ನೈಲ್ ಆರ್ಟ್ಸ್ಗಳನ್ನು ಹಾಕ್ಕೊಂಡೇ ಹೋಗ್ತೀರಾ? ಇಲ್ಲ, ನಾನು ಯೂಶಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ತುಂಬ ಕಡಿಮೆ ಹಾಕೊಂಡು ಹೋಗೋದು, ಯಾಕಂದ್ರೆ ಅಷ್ಟು ಟೈಮು ಸಿಕ್ಕಲ್ಲ ಮಾಡಲಿಕ್ಕೆ. ಯಾವಾಗ ಫ್ರೀ ಇರ್ತೇನೆ ಅವಾಗ ಮಾಡ್ತೇನೆ, ಬಟ್ ಅದು ಡಿಪೆಂಡ್ಸ್, ಅದೇ ಹೇಗೆ ಫ್ರೀ ಆದಾಗ ಮಾಡ್ಕೊಳ್ತೇನೆ. ಫ್ಲೇಕೀಸ್ ತೆಗೆದ್ಬಿಟ್ಟು ಐ ಶ್ಯಾಡೋ ಬ್ರಷಸ್ ಯೂಸ್ ಮಾಡ್ಬೋದು. ಸೊ ಮನೆಯಲ್ಲೇ ಇದ್ದಂಥದ್ದು ಯೂಟಿಲೈಸ್ ಮಾಡ್ಕೊಳ್ಬೋದು. ಹೌದು. ನಿಮಗೆ ಇಂಥ ಐಡಿಯಾಸ್ ಹೇಗೆ ಬರ್ತದೆ? ಅಂದರೆ ಇದಕ್ಕಿದೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕು, ಇದಕ್ಕಿದೇ ಥರ ಹಾಕ್ಕೊಳ್ಬೇಕು ಅನ್ನೋಂಥದ್ದು. ನಾನು ಜಾಸ್ತಿ ಥಿಂಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಜಸ್ಟ್ ಹಾಕೊಂಡು ಹೋಗ್ತೇನೆ. ಲಕ್ ಮ್ಯಾಚ್ ಆದರೆ ಲಕ್, ಇಲ್ಲ ಅಂತ ಹೇಳಿದ್ರೆ ಫ್ಲಾಪ್ ಶೋ. ಬಟ್ ಏನಂತ ಹೇಳಿದ್ರೆ ಆದಷ್ಟು ಫ್ಲಾಪ್ ಶೋಸ್ ಆದದ್ದು ತುಂಬ ಕಡಿಮೆ. ಇದನ್ನೇ ಅಂದ್ರೆ ಇದೇ ವರ್ಕ್ಸ್ ಅಂತ ತುಂಬಾ ಸತಿ ಅಂದ್ರೆ ಯೂಶುವಲಿ ವೀಕ್ಲಿ ಒನ್ಸ್ ಟೈಮ್ ಆದ್ರೂ ನೀವು ಮಾಡ್ತಿರಲ್ಲ, ಸೊ ಹಾಗೆ ಐಡಿಯಾಸ್ಗಳು ಸಿಗ್ತದೆ ಅನ್ಸುತ್ತೆ. ಮತ್ತೆ ಇವಾಗೆಲ್ಲ ಈ ಸಿಂಪಲ್ ಆರ್ಟ್ ಎಲ್ಲ ಮಾಡಿ ಮಾಡಿ ಒಂಥರ ಅಭ್ಯಾಸ ಆಗಿ ಹೋಗಿದೆ. ಹಾಗೆ ಇನ್ನೂ ಸ್ವಲ್ಪ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅದಕ್ಕೆ ನ್ಯೂ ಟೆಕ್ನಿಕ್ಸ್ ಅನ್ನ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಹೋಗ್ತೇನೆ ನಾನು. ರೆಗ್ಯುಲರ್ಲಿ ನೀವು ಅಂದರೆ ಇದನ್ನು ಹಾಗೆ ಹಾಕೋದಾದ್ರೆ ಫ್ಲೇಕೀಸ್ ಈ ಥರ ಇಷ್ಟು ಇದಾಗಿ ಹಾಕ್ಕೊಳ್ಬೇಕಾಗಿಲ್ಲ, ಸ್ವಲ್ಪ ದೂರ ಸ್ಪ್ರೆಡ್ ಮಾಡಿದಾಗ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ, ನೀಟಾಗಿ ಬರ್ತದೆ. ಸೊ ಮೆಟೀರಿಯಲ್ಸ್ಗಳು ಸ್ವಲ್ಪ ಇದ್ರೂ ಕ್ರಿಯೇಟಿವ್ ಮಾಡ್ಕೊಳ್ಬೋದು ನಾವೇ. ಇನ್ನೂ ಒಂದು ಸ್ವಲ್ಪ ಕಾಯ್ತಿದ್ರೆ ಡ್ರೈ ಆಗೋವರೆಗೆ ಇನ್ನೂ ನೀಟಾಗಿ ಬರ್ತಿತ್ತು. ಬಟ್ ನೋ ವರೀಸ್, ಸೈಡಿಂದ ಈ ನೇಲ್ ಪಾಲಿಶಲ್ಲಿ ಕವರ್ ಮಾಡಿದ್ರೆ ಈಸಿ ಆಗುತ್ತೆ. ಡಾರ್ಕ್ ಆದಷ್ಟು ಶೈನ್ ಆಗುತ್ತೆ ಅನ್ಸುತ್ತೆ. ಎಸ್, ಇನ್ನು ಡ್ರೈ ಆಗೋದಿದೆ. ಡ್ರೈ ಆದಮೇಲೆ ಕ್ರಿಸ್ಮಸ್ ಟ್ರೀ ರೆಡಿ ಆಗುತ್ತೆ ಕ್ರಿಸ್ಮಸ್ಗೆ. ಎಸ್, ಎಲ್ಲರೂ ಕೂಡ ಮನೆ ಎದುರುಗಡೆ ಕ್ರಿಸ್ಮಸ್ ಟ್ರೀ ಇಟ್ಟರೆ ನಾವು ನೈಲ್ಸಲ್ಲೇ ಕ್ರಿಸ್ಮಸ್ ಟ್ರೀ ಆರ್ಟನ್ನು ಮಾಡ್ತೀವಿ. ಎಸ್, ಅದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ಇನ್ನೂ ಕೂಡ ಅನೇಕ ವಿಧವಾದಂತಹ ನೈಲ್ ಪಾಲಿಷ್ಗಳನ್ನ ಹಚ್ಚೋದನ್ನ ನಾವೀಗ ಹೇಳ್ಕೊಡ್ತೀವಿ. ಎಸ್, ಡಿಂಪಲ್ ಅವರು ನಮ್ಮ ಜೊತೆ ಇದ್ದಾರೆ. ಕ್ರಿಸ್ಮಸ್ ಪ್ರಯುಕ್ತ ಯಾವ್ಯಾವ ರೀತಿ ನಿಮ್ಮ ನೈಲ್ಸ್ಗಳನ್ನ ಇನ್ನೂ ಕೂಡ ಬ್ಯೂಟಿಫುಲ್ ಮಾಡುವಂತಹ ಐಡಿಯಾಸನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಎಸ್, ಕ್ರಿಸ್ಮಸ್ ಟ್ರೀ ರೆಡಿ ಆಗ್ತಾ ಇದೆ, ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ನೇನು ಸ್ಟಾರ್ಸ್ ಇಟ್ಟು ಸ್ವಲ್ಪ ರೆಡಿ ಆಗೋದು ಬಾಕಿ ಇದೆ. ಎಸ್, ಡಿಂಪಲ್ ಇನ್ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ? ಇವಾಗ ನಾನು ಈ ಟಾಪ್ ಕೋಟಿಂದ ಈಗ ಇದನ್ನು ಪಿಕ್ ಹೇಗೆ ಮಾಡೋದಂತ ಹೇಳಿದ್ರೆ, ಒಂದು ಸ್ವಲ್ಪ ಟಾಪ್ ಕೋಟನ್ನು ಇದಕ್ಕೆ ತಾಗಿಸ್ಕೊಂಡ್ರೆ ಜಸ್ಟ್ ಸ್ಲೈಟ್ ಆಗಿ ಆವಾಗ ನಿಮ್ಗೆ ಈಸಿಲಿ ಪಿಕ್ ಮಾಡ್ಬೋದು. ಈಗ ಯೆಲ್ಲೋ ಸ್ಟಾರ್ ತೆಗೆದೆ ಇದ್ರ ಮೇಲೆ ಹಾಕಿದೆ ಆಯಿತಾ. ಇದಕ್ಕೂ ಹಾಗೆ ಇನ್ನೊಂದು ಇಟ್ಬಿಟ್ಟು ಯೆಲ್ಲೋ ಸ್ಟಾರ್ ತೆಗೆದೆ ಇದ್ರ ಮೇಲೆ ಇಟ್ಟೆ. ಇವಾಗ ಉಳ್ದ ನೇಲ್ಸಿಗೂ ಜಸ್ಟ್ ಸ್ಟಾರ್ಸ್ ಹಾಕಿ ಫಿನಿಶಿಂಗ್ ಮಾಡ್ಬೋದು. ಇದು ಕ್ವಿಕ್ ಡ್ರೈ ಆದ್ದರಿಂದ ಸ್ವಲ್ಪ ಇನ್ನು ಕ್ವಿಕ್ ಆಗಿ ಆಕ್ಟ್ ಮಾಡಬೇಕು. ಕ್ರಿಸ್ಮಸ್ ಅಂದರೆ ನಾರ್ಮಲಿ ಕ್ರಿಸ್ಮಸ್ ಟ್ರೀ ಮತ್ತು ಸ್ಟಾರ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಮತ್ತು ಅದಕ್ಕೆ ಸ್ವಲ್ಪ ಲೆಂತಿ ಆದಂತಹ ನೈಲ್ಸ್ ಬೇಕು ಅನ್ಸುತ್ತೆ. ಹೌದು, ಈ ಥರ ಮಾಡಬೇಕಾದ್ರೆ ಲೆಂತಿ ಬೇಕು.
ನಿಮ್ಮ ನೇಲ್ಸ್ಗೂ ಮಾಡ್ಬೋದು, ಬಿಡ್ತಿರೋದ್ರಿಂದ ನಿಮ್ಮ ನೇಲ್ಸ್ ಅಲ್ಲಿ ನೋ ಪ್ರಾಬ್ಲಮ್. ಲೆಂತ್ ಇಲ್ದೇ ಇದ್ರು ಕೆಲವ್ರ ನೇಲ್ಸ್ ಇದೆ ಬಿಡ್ತು ಇರಲ್ಲ ಲೆಂತ್ ಇರಲ್ಲ. ಹೌದು, ಅದು ತುಂಬಾ ಕಷ್ಟ ಆಗ್ತದೆ. ನಿಮ್ಮ ಮಕ್ಕಳ ನೇಲ್ಸ್ ಹಾಗೆ. ನಂದು ಕೊಲೀಗಿದ್ದು ಮಗಳು ಚಿಕ್ಕವಳು, ಅವಳಿಗೆ ತುಂಬಾ ಆಸೆ ಇತ್ತು, ಅದಕ್ಕೆ ಅವಳು ಬರ್ಡೇ ದಿನ ನೇಲ್ ಆರ್ಟ್ ಮಾಡಿದ್ದೆ. ಬಟ್ ಅದು ಅಷ್ಟು ಪುಟ್ಟ ನೇಲ್ಸ್, ಅದಕ್ಕೆ ಏನು ಮಾಡೋದಂತಾನೆ ಗೊತ್ತಾಗಲ್ಲ ಹಾಗೆ. ಸೊ ಅಂದ್ರೆ ಚಿಕ್ಕ ನೇಲ್ಸ್ಗಳಿಗೆ ಬೆಟರ್ ಪ್ಲೈನ್ ನೇಲ್ ಪಾಲಿಶ್ ಹಾಕ್ಬಿಡೋದು. ಬಟ್ ಈಗ ಮಕ್ಕಳಿಗೆ ಮಾತ್ರ ಆ ನೇಲ್ ಆರ್ಟ್ ಎಲ್ಲ ನೋಡಿದಾಗ ನನಗೂ ಆ ಥರನೇ ಬೇಕು ಆ ಥರನೇ ಬೇಕು ಅಂತ ಹೇಳ್ತಾರೆ. ಡಿಸೈನ್ಸ್ಗಳು ಅಷ್ಟೊಂದು ಚಂದ ಶೋ ಆಗಲ್ಲ, ಬಟ್ ಇದರಲ್ಲಿ ಅಂದರೆ ಈ ಥರ ಲೆಂತಿ ಆದಂತಹ ಹೌದು ತುಂಬ ಚೆನ್ನಾಗಿ ಡಿಸೈನ್ಸ್ ಬರುತ್ತೆ. ಎಸ್, ಇದು ಡ್ರೈ ಆದಮೇಲೆ ಈಗ ಇದು ಕ್ವಿಕ್ ಡ್ರೈ ಟಾಪ್ ಕೋಟ್ ಇರೋದ್ರಿಂದ ಬೇಗ ಡ್ರೈ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇದು ಈ ಸ್ಟಾರ್ಸ್ ನೇಲ್ ಆರ್ಟ್ ಸ್ಟಾರ್ಸ್ ಆಗಿದ್ರೆ ನೀವು ಇದ್ರ ಮೇಲೆ ಟಾಪ್ ಕೋಟ್ ಹಾಕಿದ್ರು ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇವಾಗ ಇದು ನಾರ್ಮಲ್ ಈ ನಿಮ್ಮ ಸ್ಟೇಷನರಿ ಸ್ಟಾರ್ಸ್ ಆಗಿರೋದ್ರಿಂದ ನಾನು ಈ ಟಾಪ್ ಕೋಟ್ ಹಾಕಿದ್ರೆ ಕೆಲವುದ್ರದ್ದು ಕಲರ್ಸ್ ಹೋಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ನೇಲ್ ಆರ್ಟ್ ಇದೆ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಬೇಕು. ಇಲ್ಲ ನಿಮಗೆ ಟಾಪ್ ಕೋಟ್ ಹಾಕ್ಲಿಕ್ಕೆ ಬೇಡ ಅಂದರೆ ಅದ್ರ ಶೈನ್ ಸ್ವಲ್ಪ ಚೇಂಜ್ ಆಗುತ್ತಲ್ಲ ಟಾಪ್ ಕೋಟ್ ಹಾಕಿದಾಗ, ನಿಮ್ಗೆ ಹಾಗೆ ಇಡಬೇಕು ಅಂತ ಹೇಳಿ ಆದರೆ ನೀವು ಈ ಗ್ಲೂಸ್ ಇದೆ ಅಲ್ಲ, ನೇಲ್ ಗ್ಲೂ ಬರ್ತದಲ್ಲ, ನೇಲ್ ಗ್ಲೂ ಹಾಕ್ಬೋದು. ನೇಲ್ ಗ್ಲೂ ಹಾಕ್ಬಿಟ್ಟು 1 ಡ್ರಾಪ್ ಅದ್ರ ಮೇಲೆ ಈ ಸ್ಟಾರ್ಸ್ ಅನ್ನ ಹಾಕಿದ್ರೆ ಇಟ್ ವಿಲ್ ಸ್ಟೇ ಫಾರ್ ಲಾಂಗ್. ಓಕೆ. ಈಗ ಕ್ರಿಸ್ಮಸ್ ಟ್ರೀ ರೆಡಿ ಆಗ್ತಾ ಇದೆ, ರೆಡಿ ಆಗಿದೆ ಆಲ್ಮೋಸ್ಟ್. ಸ್ಟಾರ್ಸ್ ನೋಡ್ತೀವಿ, ಗೋಲ್ಡನ್ ಸ್ಟಾರ್ಸ್ ಅಂಡ್ ರೆಡ್ ಸ್ಟಾರ್ಸ್. ಇದರಲ್ಲಿ ಇನ್ನೂ ಕೂಡ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಬೋದು, ಇನ್ನೂ ಕೂಡ ಕ್ರಿಯೇಟಿವ್ ಆಗಿ ಮಾಡ್ಬೋದು. ಬಟ್ ನಾವು ತುಂಬ ಕ್ವಿಕ್ ಆಗಿ ಟ್ರೈ ಮಾಡಿ ನಿಮಗೆ ಕ್ವಿಕ್ ಆಗಿ ತೋರಿಸ್ತಾ ಇದ್ದೀವಿ. ನೀವು ಕೂಡ ಇದರಲ್ಲಿ ತುಂಬ ಕ್ರಿಯೇಟಿವಿಟಿ ಮಾಡ್ಬೋದು ಅಂತ ಅನಿಸುತ್ತೆ. ಬೇಕಿದ್ರೆ ಇದಕ್ಕೆ ಮಾತ್ರ ಟಾಪ್ ಕೋಟ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ತೋರ್ತದೆ. ಕ್ರಿಸ್ಮಸ್ ಕೇಕ್ ಕಟ್ ಮಾಡುವಾಗ ಈ ಥರ ವಿದ್ ಕ್ರಿಸ್ಮಸ್ ಟ್ರೀ ನೈಲ್ ಆರ್ಟ್ ಇದ್ದರೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ಅವರೆಲ್ಲ ಫೆಸ್ಟಿವಲ್ಸ್ಗೂ ಒಂದೊಂದು ಮೆಸೇಜ್ ರೀತಿ ಕೊಡುವಂತಹ ನೈಲ್ ಆರ್ಟ್ಸ್ಗಳನ್ನು ಕೂಡ ಮಾಡ್ತಾರೆ. ತುಂಬ ಚೆಂದ ಕಾಣ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ತೀರಾ ಇವಾಗ? ಓಕೆ, ನೆಕ್ಸ್ಟ್ ಇವಾಗ ನಾನು ಇದನ್ನು ರಿಮೂವ್ ಮಾಡಿಬಿಟ್ಟು ಇನ್ನೊಂದು ನೇಲ್ ಆರ್ಟ್ ಮಾಡಬೇಕು. ನೆಕ್ಸ್ಟ್ ಸ್ಟ್ಯಾಂಪಿಂಗೇ ಮಾಡ್ತಾ ಇರೋದು, ಬಟ್ ಇಟ್ ಈಸ್ ಪ್ಯೂರ್ಲಿ ಕ್ರಿಸ್ಮಸ್ ಥೀಮ್. ಹಾಂ, ರೆಡ್, ವೈಟ್ ಮತ್ತು ರಾಯಲ್ ಬ್ಲೂ ಕಲರ್ ಯೂಸ್ ಮಾಡ್ತೇನೆ. ಇದು ಇವಾಗಷ್ಟೇ ಹಾಕಿರೋದ್ರಿಂದ ಈಸಿಯಾಗಿ ಬರ್ತಾ ಇದೆ. ಇಂಥದ್ದು ಅಂದರೆ ಬೇಗ ರಿಮೂವ್ ಮಾಡಿ ಹೀಗೆ ಎಲ್ಲಾದರೂ ಮಾಡಿದ್ದೀರಾ ಅಥವಾ ಇದೇ ಫಸ್ಟ್ ಇದು 1 by 1 ಮಾಡ್ತಾ ಇರುವಂಥದ್ದು? ಹಾಂ, ಈ ಥರ ಅಂದರೆ ನಾನು ವರ್ಕ್ಶಾಪ್ ಮಾಡಿದಾಗ ಏನು ಮಾಡಿದೆ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲ್ ನೇಲ್ಸ್ ತಗೊಂಡು ಮಾಡಿದೆ, ಮತ್ತು ಒಂದು ನನ್ನ ನೇಲಲ್ಲೇ ಮಾಡಿದೆ, ಇನ್ನೊಂದು ಬಂದವರ ನೇಲ್ಸ್ ಮೇಲೆ ಮಾಡಿದೆ ನಾನು. ಓಕೆ. ಹಾಗಾಗಿ ಮ್ಯಾನೇಜ್ ಆಗಿತ್ತು. ನಿಮ್ಮ ನೇಲ್ಸ್ ಪುಟ್ಟದಿದೆ, ಇಲ್ದಿದ್ರೆ ಇನ್ನೊಂದು ನಿಮ್ಮ ನೇಲ್ಸ್ ಮೇಲೆ ಮಾಡ್ತಿದ್ದೆ. ಲೆಂತ್ ಆಗಿ ಇಡೋದೇ. ಹೌದು, ನನಗೆ ತುಂಬ ನೈಲ್ಸ್ ಅಂದರೆ ನನಗೆ ಇರಿಟೇಟ್ ಆ್ಯಕ್ಚುಲಿ. ಇಲ್ಲ, ಅದು ಬೇರೆಯವ್ರ ನೇಲ್ಸ್ ನೋಡಿದ್ರೆ ಹಾಗಾಗೋದು, ಬಟ್ ಒಮ್ಮೆ ಇಂಟ್ರೆಸ್ಟ್ ತಗೊಂಡು ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರ್ತದೆ. ನೋಡಿ, ನೇಲ್ ಪಾಲಿಶ್ ರಿಮೂವರಲ್ಲಿ ತೆಗಿಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಉಂಟು ಅಲ್ಲಿ ಇಲ್ಲಿ. ಮತ್ತು ರಿಮೂವರ್ ತಾಗ್ದಾಗ ಇಲ್ಲೆಲ್ಲ ಡ್ರೈ ಆಗೋದು, ಮತ್ತು ಈ ಕಲರ್ಸ್ ನೋಡಿ ಆಚೆ ಈಚೆ ಫಿಂಗರ್ ಮೇಲೆಲ್ಲ ತಾಗೋದು ಎಲ್ಲ ಇರ್ತದೆ. ಸೊ ಇಂಥದ್ದೆಲ್ಲ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ಪೀಲ್ ಆಫ್ ಬೇಸ್ ಕೋಟ್ ಯೂಸ್ ಮಾಡ್ಬೋದು, ಅದು ತುಂಬ ಹೆಲ್ಪ್ಫುಲ್. ಓಕೆ, ಇವಾಗ ನಾನು ಇದನ್ನು ರಿಮೂವ್ ಮಾಡಿದ್ದೇನೆ. ನೆಕ್ಸ್ಟ್ ನೇಲ್ ಆರ್ಟ್ ಸ್ಟ್ಯಾಂಪಿಂಗ್. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಸೈಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಕಷ್ಟ ಅಲ್ವಾ. ಆವಾಗ ನಾನು ಸೈಡ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಕ್ಲೀನ್ ಮಾಡಬೇಕಿತ್ತು. ಸೊ ಅದಕ್ಕೆ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ನಾನು ಕ್ಯೂಟಿಕಲ್ ಡಿಫೆಂಡರ್ ಇಲ್ಲ ಲಿಕ್ವಿಡ್ ಲೇಟೆಕ್ಸ್ ಅಂತ ಕರೀತಾರೆ ಇದಕ್ಕೆ. ಇದನ್ನು ಏನಂತ ಹೇಳಿದ್ರೆ ನಾವು ನಮ್ಮ ಸ್ಕಿನ್ ಮೇಲೆ ಹಾಕ್ಕೊಳ್ಳೋದು. ಸೈಡ್ಸಿಗೆ ಈ ಥರ ಹಾಕ್ಕೊಂಡ್ಬಿಟ್ರೆ ಅದು ಡ್ರೈ ಆಗಬೇಕು. ಆವಾಗ ನೀವು ಏನೇ ಸ್ಟ್ಯಾಂಪಿಂಗ್ ಮಾಡಿ ಏನೇ ಮಾಡಲಿ ಅದರದ್ದು ಎಕ್ಸ್ಟ್ರಾ ಪಾರ್ಟ್ ಇದ್ರ ಮೇಲೆ ಬರ್ತದೆ. ಇದನ್ನು ಆಮೇಲೆ ಟೇಪ್ ಹೇಗೆ ತೆಗಿತೀರಾ ಹಾಗೆ ತೆಗೆದ್ರೆ ಆಯಿತು. ಇದೆಲ್ಲ ನೀವು ಆನ್ಲೈನಿಂದನೇ ಪರ್ಚೇಸ್ ಮಾಡ್ತೀರಾ? ಹೌದು, ಅದೇ ಹೇಳ್ದಲ್ಲ, ಇಂಟ್ರೆಸ್ಟ್ ಇದ್ರೆ ಎಲ್ಲ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಏನೂ ಬೇಡ ಅಂತ ಆಗ್ತದೆ. ಅದು ಒಂಥರ ಆರ್ಟ್. ಹೌದು, ಕೆಲವರು ಎಷ್ಟು ಟ್ರೈ ಮಾಡಿದ್ರು ಕೂಡ ಅಷ್ಟೊಂದು ನೀಟಾಗಿ ಬರಲ್ಲ. ಟ್ರೈ ಮಾಡಿದ್ರೆ ಬರಬಹುದು, ಬಟ್ ನೀಟಾಗಿ ಬರಲ್ಲ. ನೀವು ಹೇಳಿದಾಗ ರೆಗ್ಯುಲರ್ ಆಗಿ ಹಚ್ಚೋದು ಅಥವಾ ಪ್ರಾಕ್ಟೀಸ್ ಮಾಡೋದ್ರಿಂದ ನೀಟಾಗಿ ಬರ್ಬೋದು. ಹೌದು. ಮೊದಲು ಪ್ರಾಕ್ಟೀಸ್ ಮಾಡ್ತಿದ್ರಾ ಇದೇ ತರ ಅಂತ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ?
ಅಂದರೆ ನಾನು ಡೈರೆಕ್ಟಾಗಿ ನನ್ನ ನೇಲ್ ಮೇಲೆ ಟ್ರಯಲ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಯಾವ್ದು ಬೇಕು, ಮೇ ಬಿ ಡ್ರೆಸ್ ಮ್ಯಾಚಿಂಗ್ ಆ ಥರ ಮ್ಯಾಚಿಂಗ್ ಹಾಕೊಂಡು ಹೋಗ್ತಾ ಇದ್ದೆ ಕಾಲೇಜಲ್ಲೆಲ್ಲ. ಅಂದರೆ ಆ್ಯಕ್ಚುಲಿ ನಾನು ಇದು ಸ್ಟಾರ್ಟ್ ಮಾಡಿದ್ದು ನನ್ನ ಜಾಬ್ ಜಾಯ್ನ್ ಆದ ನಂತರನೇ. ಸೊ ಆ ಟೈಮಲ್ಲಿ ಕಾಲೇಜಲ್ಲಿ ನನ್ನ ಕೊಲೀಗ್ಸ್, ಈವನ್ ಸ್ಟೂಡೆಂಟ್ಸ್ ಅವರಿಗೆಲ್ಲ ಇಷ್ಟ ಆಗ್ತಾ ಇತ್ತು. ಸೊ ಹಾಗೆ ನನಗೂ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಯಿತು. ಹೊಸ ಹೊಸ ಥಿಂಗ್ಸ್ ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಸೊ ಹಾಗೆ ಕಲ್ತ್ಕೊಂಡು ಮಾಡ್ತಾ ಇದ್ದೆ. ಸೊ ಸ್ಟ್ಯಾಂಪಿಂಗ್ ಪ್ಲೇಟ್ಸ್ ಆ್ಯಕ್ಚುಲಿ ಈ ಥರ ಕವರ್ ಆಗಿ ಬರ್ತದೆ ಆಯಿತಾ. ಇದು ನಾನು ಆ್ಯಕ್ಚುಲಿ ಯೂಸ್ ಮಾಡಿರೋದು. ಸೊ ಈ ಕವರ್ಸ್ ಇದ್ದರೆ ಪ್ಲೇಟ್ ತುಂಬ ಟೈಮ್ ಏನು ಸ್ಕ್ರ್ಯಾಚಸ್ ಇಲ್ಲದೆ ಉಳ್ಕೊಳ್ತದೆ ಹಾಗೆ. ಸೊ ಇದು ನೋಡಿ ಈಗ ಡ್ರೈ ಆಗ್ತಾ ಬಂತು. ನಾನು ಹಾಕಿದಾಗ ವೈಟ್ ಕಲರ್ ಇತ್ತು, ಈಗ ಡ್ರೈ ಆಯಿತು. ಇದರಲ್ಲಿ ಇನ್ನೊಂದೇನಂತ ಹೇಳಿದ್ರೆ ನಾನು ಯೂಶಲಿ ಮಿಸ್ಟೇಕ್ ಅದೇ ಮಾಡ್ತೇನೆ, ನನ್ನ ಫಿಂಗರ್ಸ್ ಹತ್ರ ತರ್ತೇನಲ್ಲ ಒಂದಕ್ಕೊಂದು ಅಂಟ್ಕೊಂಡು ಎಳ್ದು ಬರ್ತದೆ. ಸೊ ಇವಾಗ ಸ್ವಲ್ಪ ಕೇರ್ಫುಲ್ ಆಗಿ ದೂರ ಇಟ್ಕೊಂಡೆ ಮಾಡಬೇಕಾಗ್ತದೆ. ಸೊ ನೇಲ್ ಪಾಲಿಶಸ್ಸು ಹಾಕೋಣ. ಹಾಂ ಹೌದು, ತುಂಬ ಇದೆ, ಕ್ರೇಜ್ ಇದಲ್ಲ. ಸೊ ಅದಕ್ಕೆ ತುಂಬ ನೇಲ್ ಪಾಲಿಶ್ ಕಲೆಕ್ಟ್ ಮಾಡಿದ್ದೇನೆ. ಆ್ಯಕ್ಚುಲಿ ನೈಲ್ ಪಾಲಿಶ್ಗಳು ಕೆಲವೊಮ್ಮೆ ಎಕ್ಸ್ಪೈರ್ ಆಗಿರುವಂಥದ್ದು ಗೊತ್ತಾಗಿರೋದಿಲ್ಲ. ಆವಾಗ ಹಾಕಿದಾಗ ತುಂಬ ನೀಟ್ನೆಸ್ ಅನ್ನುವಂಥದ್ದು ಇರಲ್ಲ, ಏನೋ ಒಂಥರ ಕಿತ್ತು ಹೋಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಹೌದು, ಇದು ಕೂಡ ಅಪ್ಡೇಟ್ ಮಾಡ್ತಾ ಇರಬೇಕು. ಯೂಶಲಿ ಲೇಡೀಸ್ಗಳು ಯಾವತ್ತೊಮ್ಮೆ ಹಚ್ಚಿ ಇಟ್ಟಿರುವಂಥ ನೈಲ್ ಪಾಲಿಶನ್ನು ಮತ್ತೆ ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಹಚ್ಚುವಂತಹದ್ದು ಕೆಲವರು. ಯೂಶಲಿ ಅದು ಎಷ್ಟು ಟೈಮ್ ಅದಕ್ಕೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಈ ಕೆಲವು ನೇಲ್ ಪಾಲಿಶ್ ನಿಮಗೆ ಬರೋದು ಅದರದ್ದು ವ್ಯಾಲಿಡಿಟಿ 2 years, ಇನ್ನು ಕೆಲವು 3 years ಬರ್ತದೆ, ಅದಕ್ಕಿಂತ ಜಾಸ್ತಿ ಬರೋದಿಲ್ಲ. ನೀವು ಅದ್ರ ಮೇಲೂ ಇಟ್ಟರೆ ಕೆಲವು ವರ್ಕ್ ಆಗ್ತದೆ ಒಳ್ಳೆಯದು. ಬಟ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಸ್ವಲ್ಪ ಆ ಕೆಮಿಕಲ್ಸಿಂದ ಪ್ರಾಬ್ಲಮ್ ಬರೋ ಚಾನ್ಸಸ್ಸು ಇದೆ. ಬಟ್ ಒಳ್ಳೆ ಕ್ವಾಲಿಟಿ ಆದರೆ ಆ ಥರ ಏನೂ ಆಗೋದಿಲ್ಲ. ಸೊ ನಾವಿವಾಗ ಅಂದರೆ ಒಂದೇ ನೈಲ್ ಮಾಡಿ ನೋಡೋಣ ಹೆಂಗಾಗತ್ತೆ ಅಂತ. ಇದು ಅಂದರೆ ಸ್ಟ್ಯಾಂಪಿಂಗ್ ಅಲ್ಲ, ಬೇಗ ಬೇಗ ಎಲ್ಲದಕ್ಕೂ ಸ್ಟ್ಯಾಂಪಿಂಗ್ ಮಾಡ್ಕೊಂಡು ಹೋಗೋದು. ಡ್ರೈಯಿಂಗ್ ಟೈಮ್ ಸೇಮ್ ಇರ್ತದೆ. ಓಕೆ, ಒಂದು ಡ್ರೈ ಆದ್ಕೊಳ್ಳೆ ಡೈರೆಕ್ಟಾಗಿ ಸ್ಟ್ಯಾಂಪಿಂಗ್ ಮಾಡ್ಕೊಂಡು ಹೋಗೋದು, ಈಸಿಯಾಗಿ ಬೇಗ ಮುಗಿತು. ಸ್ಟ್ಯಾಂಪಿಂಗ್ ಕರೆಕ್ಟಾಗಿ ಮಾಡಿದ್ರೆ ಆ್ಯಕ್ಚುಲಿ ಈಸಿ. ಬೇರೆ ಥೀಮ್ ಬೇರೆ ಇಟ್ಕೊಂಡ್ರಿ, ಒಂದೊಂದಕ್ಕೆ ಒಂದೊಂದು ನೈಲ್ಸ್. ಹಾಂ ಹೌದು, ಒಂದೊಂದು ಕಲರ್ ಹಾಕಿ ಮಾಡಿದೆ. ಕ್ರಿಸ್ಮಸ್ ಅಂದರೆ ಹೆಚ್ಚಾಗಿ ವೈಬ್ರೆಂಟ್ ಕಲರ್ಸ್, ರೆಡ್ ಆ್ಯಂಡ್ ವೈಟ್ ಅಲ್ಲ. ಅದೇ ಇದಾದ್ಕೊಳ್ಳೆ ಇದಕ್ಕೆ ಸ್ಟ್ಯಾಂಪಿಂಗ್ ಮಾಡಿದ್ರೆ ಮುಗಿದೋಗ್ತದೆ. ಇದು ಡ್ರೈ ಆಗ್ಲಿಕ್ಕೆ ಎಷ್ಟು ತಗೊಳುತ್ತೆ? ಬೇಗ ಆಗ್ತದೆ, ಜಸ್ಟ್ 1 minute or so. ನಾನು ಅಂಥದ್ದೇ ಕಲರ್ಸ್ ಆ್ಯಕ್ಚುಲಿ ಚೂಸ್ ಮಾಡಿ ತಂದೆ, ಸ್ವಲ್ಪ ಬೇಗ ಆದರೆ ನಮಗೆ ಈಸಿ, ಇಲ್ದಿದ್ರೆ ಕಾಯಬೇಕಾಗ್ತದಲ್ಲ ಅಂತ. ಸೊ ಇದರಲ್ಲಿರೋ ಡಿಸೈನ್ಸ್ ಯೂಸ್ ಮಾಡ್ತೇನೆ, ಅದು ಬೇಡ, ಜಸ್ಟ್ ಸ್ಟ್ಯಾಂಪಿಂಗ್ ಮಾಡೋದು ಅಂತ. ಸೊ ಈ ಕ್ರಿಸ್ಮಸ್ ಯೂಶಲಿ ವಿಂಟರ್ ಟೈಮಲ್ಲಿರೋದಲ್ಲ, ಸೊ ಸ್ನೋ ಫ್ಲೇಕ್ಸ್ ಜಾಸ್ತಿ ಯೂಸ್ ಆಗ್ತದೆ. ಸೊ ಸ್ನೋ ಫ್ಲೇಕ್ಸನ್ನು ಹಾಕೋಣ ಅಂತ. ಇದೊಂದು ಸ್ವಲ್ಪ ಡ್ರೈ ಆಗಬೇಕು. ಇದು ಕ್ರಿಸ್ಮಸ್ ಬೇಸ್ ಸ್ಟ್ಯಾಂಪ್ ಅಂತ ಅನ್ಸುತ್ತೆ. ಹೌದು ಹೌದು, ಈ ಪ್ಲೇಟ್ ಕ್ರಿಸ್ಮಸ್ ಇದೆ, ಜಾಯ್ ಆಫ್ ಕ್ರಿಸ್ಮಸ್ ಅಂತ ಇದೆ, ಎಲ್ಲ ಬರ್ಕೊಂಡಿದೆ. ಕ್ರಿಸ್ಮಸ್ ಟ್ರೀ ಕೂಡ ಇದೆ. ಹೌದು, ಸ್ನೋ ಫ್ಲೇಕ್ಸ್ ಮತ್ತೆ ಕ್ರಿಸ್ಮಸ್ ಟ್ರೀಸ್ ಇದೆ ಡಿಸೈನ್. ಇದು ಎಲ್ಲದೂ ಕೂಡ ಕ್ರಿಸ್ಮಸ್ ರಿಲೇಟೆಡ್ ಡಿಸೈನ್ಸ್. ಹೌದು. ಇನ್ನೊಂದೇನಂತ ಹೇಳಿದ್ರೆ, ನೀವು ನೇಲ್ ಪಾಲಿಶಸ್ ಯೂಸ್ ಮಾಡಬೇಕಾದ್ರೆ ನಾವು ಮೊದಲಿಂದ ನಮ್ಗೊಂದು ಅಭ್ಯಾಸ ಆಯ್ತಲ್ಲ, ಈ ನೇಲ್ ಪಾಲಿಶನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಸರಿ ಅದನ್ನು ಅಲ್ಲಾಡಿಸ್ಬಿಟ್ಟು ಮಿಕ್ಸ್ ಮಾಡ್ತೀವಿ. ಹಾಂ, ಸೊ ಹಾಗೆ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಏರ್ ಬಬಲ್ಸ್ ಬರ್ತದೆ. ಸೊ ನಾವು ನೇಲ್ ಪಾಲಿಶ್ ಹಾಕಿದಾಗ ಕೂಡ ಆ ಏರ್ ಬಬಲ್ಸ್ ಬಂದು ನೇಲ್ ಆರ್ಟ್ ಹಾಳಾಗೋ ಚಾನ್ಸಸ್ ಇದೆ. ಸೊ ಮಿಕ್ಸಿಂಗ್ ಯೂಶಲಿ ಹೇಗೆ ಮಾಡ್ಬೇಕಂದ್ರೆ ಹೀಗೆ ಇಟ್ಕೊಂಡು ಈ ಥರ ಮಾಡಬೇಕು, ಆ ಥರ ಮಿಕ್ಸಿಂಗ್. ಇನ್ನು ದೆನ್ ಅದು ಟಾಪ್ಸ್ಗಳನ್ನು ತೆಗೆದಿಡುವಂಥದ್ದು, ಅದು ಡ್ರೈ ಆಗ್ತದೆ. ಹಾಂ ಹೌದು, ಯೂಶಲಿ ನಾವು ಯಾವುದೇ ನೇಲ್ ಪಾಲಿಶ್ ಯೂಸ್ ಮಾಡಬೇಕಾದ್ರೂ ಅದನ್ನ ಒಂದು ಪೇಪರ್ ಪೀಸಿಂದ ಕ್ಲೋಸ್ ಮಾಡೋದು ಬೆಟರ್. ಇಲ್ಲ ಅಂತ ಹೇಳಿದ್ರೆ ಡ್ರೈ ಆಗಿ ಎವಾಪರೇಟ್ ಆಗೋದು, ಇಲ್ಲ ಒಳಗಡೆ ತುಂಬ ಗಟ್ಟಿಯಾಗಿ ಹೋಗೋದು, ಆ ಥರ ಎಲ್ಲ ಆಗ್ತದೆ. ತುಂಬ ಟೈಮ್ ಬರಬೇಕು ಅಂತ ಹೇಳಿ ಆದರೆ ನಾವು ಹಾಗೆ ಮಾಡಬೇಕು. ಡ್ರೈ ಆಗಿದೆ ಅನಿಸುತ್ತೆ.
ಸ್ಟಾಂಪಿಂಗ್ ಅಲ್ಲಿ ಇನ್ನೊಂದೇನಂತ ಹೇಳಿದ್ರೆ ನೀವು ಕರೆಕ್ಟ್ ಆಗಿ ಡ್ರೈ ಆಗದೆ ನೀವು ಸ್ಟಾಂಪ್ ಮಾಡಿದ್ರೆ ಸ್ಮಡ್ಜ್ ಆಗ್ತದೆ, ಅದು ಒಂದು ಪ್ರಾಬ್ಲಮ್. ಇನ್ಕಂಪ್ಲೀಟ್ ತರ. ಹೌದು. ಸ್ಟಾಂಪಿಂಗ್ ನೇಲ್ ಪಾಲಿಶ್ ಸೇಮ್ ವೈಟ್ ಕಲರ್ ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಬರುತ್ತಾ? ಎಸ್ ಎಸ್, ಇದಕ್ಕೆ ನಾನೀಗ ಹಾಕ್ತಾನೆ, 2 ನೇಲಿಗೆ ಬೇರೆ ಕಲರ್ ಹಾಕ್ತಾನೆ ನಾನು. ಸೊ ಸ್ನೋ ಫ್ಲೇಕ್ಸ್ ಬಂದಿದೆ, ಸ್ನೋ ಫ್ಲೇಕ್ಸ್ ಅನ್ನ ನಾನು ಈ ನೇಲ್ ಮೇಲೆ ಹಾಕ್ತಿದ್ದೇನೆ. ರಾಯಲ್ ಬ್ಲೂ ಮೇಲೆ ಸ್ನೋ ಫ್ಲೇಕ್ಸ್ ಹಾಕಿದೆ, ಅದು ಕಲರ್ ತುಂಬಾ ಎದ್ದು ತೋರ್ತದೆ ರಾಯಲ್ ಬ್ಲೂ ಮೇಲೆ ಹಾಕಿದ್ರೆ. ಸೊ ರಾಯಲ್ ಬ್ಲೂನೇ ಒಂಥರ ಹಾಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಬ್ಲ್ಯಾಕ್ ಅಂಡ್ ವೈಟ್. ಓಕೆ. ರೆಡ್ ಕಲರ್ ಅಲ್ಲಿ ನಾನು ಇದನ್ನ ಹಾಕ್ತೇನೆ. ಓಕೆ. ಯೂಶಲಿ ಹೆಚ್ಚಿನ ಜನ ಥಿಂಕ್ ಮಾಡ್ತಾರೆ ಇದು ಮೋಸ್ಟ್ಲಿ ಅವ್ರು ಕೂತು ಡಿಸೈನ್ ಮಾಡಿರುವಂಥದ್ದು. ಸ್ಟ್ಯಾಪಿಂಗ್ಸ್ ಐಡಿಯಾ ಕೆಲವರಲ್ಲಿ. ಹೌದು. ರೆಡ್ ಕಲರ್ ತುಂಬಾ ನೀಟಾಗಿ ಬಂದಿದೆ. ವೈಟ್ ಮೇಲೆ ರೆಡ್ ಯಾವತ್ತೂ ಚಂದ ತೋರ್ತದೆ. ಬ್ಲೂ ಮೇಲೆ ಹಾಕ್ತಾ ಇದ್ದೀರಾ? ಹಾ, ಬ್ಲೂ ಮೇಲೆ ಚೆನ್ನಾಗಾಗತ್ತೆ. ಇನ್ನೊಂದು ಸ್ನೋ ಫ್ಲೇಕ್ಸ್ ಮತ್ತೆ ಈ ನೇಲಿಗೆ ಹಾಕಿದ್ರೆ ಮುಗೀತು. ಈಗ ಚಿಕ್ಕ ಚಿಕ್ಕ ಫ್ಲೇಕ್ಸ್ ಹಾಕೋಣ. ಇದು ಮೋಸ್ಟ್ಲಿ ಇನ್ನೊಂದು. ಇದು ಥೀಮ್ ಚೆನ್ನಾಗಿದೆ, ಅಂದ್ರೆ ನೋಡುವಾಗಲೇ ಗೊತ್ತಾಗುತ್ತೆ ಪಕ್ಕ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಲ್ಲಿ ಇರಿದ್ದಾರೆ ಅಂತ. ಇಲ್ಲೇನ್ ಮಾಡ್ತೀನಿ ಅಂದ್ರೆ ನಾನು ಉಳಿದು ಹೋಗಿರೋದನ್ನ ಈ ನೇಲಿಗೆ ಹಾಕ್ತಾ ಇದ್ದೇನೆ. ಸೊ ನಮ್ಗೆ ಅಲ್ಲೂ ಸ್ನೋ ಫ್ಲೇಕ್ಸ್ ಬೇಕು ಆ ನೇಲ್ ಮೇಲೆ. ಸೊ ಅಲ್ಪ ಸ್ವಲ್ಪ ಸ್ನೋ ಫ್ಲೇಕ್ಸ್ ಹಾಕಿದ್ದೇನೆ ಇಲ್ಲಿ ಕೂಡ ಚಿಕ್ಕದು. ಇನ್ನು ಈ ಹಿಮಸಾರಂಗ ಅಂತೇವಲ್ಲ ನಾವು, ಅದನ್ನ ಬ್ಲ್ಯಾಕ್ ಕಲರಲ್ಲಿ ಸ್ಟಾಂಪ್ ಮಾಡ್ತೇನೆ ರೆಡ್ ಮೇಲೆ. ರೆಡ್ ಅಂಡ್ ಬ್ಲ್ಯಾಕ್ ಒಳ್ಳೆ ಕಾಂಬಿನೇಷನ್. ಸೊ ಅದು ನೋಡುವಾಗ ಅಷ್ಟು ಐಡಿಯಾ ಬರಲ್ಲ, ಬಟ್ ಹಾಕಿದಾಗ ತುಂಬಾ ನೀಟಾಗಿ ಪಿಕ್ಚರ್ ನೋಡುವಾಗ ಚೆನ್ನಾಗಿ ಬರುತ್ತೆ. ತುಂಬಾ ನೀಟಾಗಿ ಬಂದಿದೆ. ಇದ್ರ ಮೇಲೆ ಜಸ್ಟ್ ಟಾಪ್ ಕೋಟ್ ಹಾಕಿ ಫಿನಿಶ್ ಮಾಡಬೇಡಿ ಅಷ್ಟೇ. ಎಸ್, ನೋಡಿದ್ರಲ್ಲ ಫುಲ್ಲು ಕ್ರಿಸ್ಮಸ್ ಥೀಮ್ ಕಾಣ್ತಾ ಇದೆ ಈ ನೈಲ್ಸ್ ಅಲ್ಲಿ. ಎಲ್ಲದು ಕೂಡ ತುಂಬಾ ಚೆನ್ನಾಗಿ ಗ್ಲೋ ಆಗ್ತಾ ಇದೆ. ಎಸ್, ಇದನ್ನು ತುಂಬಾ ಈಸಿಯಾಗಿ ರಿಮೂವ್ ಮಾಡ್ಬೋದು. ಇವಾಗ ಒಮ್ಮೆ ರಿಮೂವ್ ಮಾಡಿ ತೋರಿಸ್ತೀರಾ? ಎಸ್, ತುಂಬಾ ನೀಟಾಗಿ ಬಂದಿದೆ. ಇದ್ರ ಮೇಲೆ ನೀವು ಬೇಕಾದ್ರೆ ಗ್ಲೋವಿಂಗ್ ನೈಲ್ ಪಾಲಿಶಸ್ ಗಳನ್ನು ಬೇಕಾದ್ರೂ ಹಾಕೊಳ್ಬಹುದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಎಸ್, ಫುಲ್ ಅಂದ್ರೆ 5 ಬೆರಳಿಗೆ 5 ರೀತಿಯಾದಂತಹ ವೆರೈಟೀಸ್ ಆಫ್ ಡಿಸೈನ್ ಮಾಡಿದೀರಾ. ವೆರೈಟೀಸ್ ಆಫ್ ಕಲರ್ಫುಲ್ ಆದ ನೈಲ್ ಪಾಲಿಶ್ ತೋರಿಸಿದ್ರಿ. ಸೊ 3 ಥರದ್ದು ತೋರಿಸಿದ್ರಿ. ಅದರಲ್ಲೂ ಕೂಡ ಡಿಫ್ರೆಂಟ್ ಆಗಿ ಕ್ರಿಯೇಟಿವಿಟಿ ಮಾಡುವಂತಹ ಎಲ್ಲಾ ರೀತಿಯಾದಂತಹ ನೈಲ್ ಪಾಲಿಶ್ಗಳನ್ನ ಡಿಂಪಲ್ ಅವರು ನಮಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ತೋರಿಸಿದ್ದಾರೆ. ಎಸ್, ನಿಮಗೂ ಕೂಡ ಏನಾದರೂ ಡೌಟ್ಸ್ ಇದ್ರೆ, ಏನಾದರೂ ನೈಲ್ ಪಾಲಿಶ್ ಬಗ್ಗೆ ಇನ್ನೂ ಕೂಡ ಕ್ರಿಯೇಟಿವ್ ಮಾಡೋದಾದ್ರೆ ಡಿಂಪಲ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಡಿಂಪಲ್ ಅವ್ರ ಜೊತೆ ಹೋಗಿ ನೈಲ್ ಪಾಲಿಶ್ಗಳನ್ನು ಹಾಕಿಸ್ಬೋದು. ಎಸ್, ನನ್ನ ಬೆರಳಲ್ಲೂ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಎಸ್, ಥ್ಯಾಂಕ್ ಯು. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಬಂದು 3 ಥರ ಡಿಫ್ರೆಂಟ್ ಆದಂತಹ ನೈಲ್ ಪಾಲಿಶ್ಗಳನ್ನು ಹಾಕಿ ತೋರಿಸಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿ ಡಿಫ್ರೆಂಟ್ ಆದ ನೈಲ್ ಪಾಲಿಶ್ ಹಾಕಿ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್.
ಥ್ಯಾಂಕ್ ಯು. ನಿಮಗೆ ಕೂಡ. ಎಸ್ ನೋಡಿದ್ರಲ್ಲ 3 ವೆರೈಟೀಸ್ ಆಫ್ ನೈಲ್ ಪಾಲಿಶ್ ನ ಡಿಂಪಲ್ ಅವರು ಯಾವ ರೀತಿ ಸಿಂಪಲ್ ಆಗಿ ಹಚ್ಕೊಳ್ಬಹುದು ಅನ್ನುವಂಥದ್ದು, ಹಾಗೆ ಯಾವ ರೀತಿ ನೀಟ್ನೆಸ್ ಅನ್ನ ನೈಲ್ ಪಾಲಿಶ್ಗೆ ಮೇಂಟೈನ್ ಮಾಡಬಹುದು ಅಂತ ಹೇಳ್ಕೊಟ್ರು. ಹಾಗೆಯೇ ಯಾವ್ಯಾವ ನೈಲ್ ಪಾಲಿಶ್ ಒಳ್ಳೇದು ಯೂಸ್ ಮಾಡಿದ್ರೆ, ರಿಮೂವರ್ ಅನ್ನು ಯಾವ ರೀತಿ ಯೂಸ್ ಮಾಡಬೇಕು, ಎಲ್ಲಾದ್ರ ಬಗ್ಗೆ ಡಿಂಪಲ್ ಅವರು ಬಹಳ ಚೆನ್ನಾಗಿ ಡೀಟೇಲ್ಸ್ ಅನ್ನ ಕೊಟ್ರಿ. ಎಸ್ ಇದಿಷ್ಟು ಈ ಹೊತ್ತಿನ ವಿಶೇಷ. ಕ್ರಿಸ್ಮಸ್ ಪ್ರಯುಕ್ತ ಸ್ಪಂದನ ವಾಹಿನಿಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಅರ್ಪಿಸುವಂತಹ ಎಲ್ಲಾ ಒಂದು ಕಾರ್ಯಕ್ರಮಗಳು ನಿಮ್ಗಾಗಿ ಇದೆ. ಎಲ್ಲ ಪ್ರೋಗ್ರಾಮ್ಸ್ ಗಳನ್ನ ನೋಡಿ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.